ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ದೀಪಾವಳಿ ಪರ್ವದ ಶುಭಾಶಯನ ನಿಕ್ಲಿಗೆ ಮಾತೆರೆಗ್ಲ ತಿರುಪ ಒಂದು ಹೊಸ ಕೊರಲ ಇನ್ನಿತ ಸುದ್ದಿಗೊಂಚಲು ಶುರು ಮಂತೊಂದುಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ರಾಜ್ಯೋತ್ಸವ ಪ್ರಶಸ್ತಿ ಪಡೆಯಿನ ಸಾಮಾಜಿಕ ಸೇವಾ ಚಟುವಟಿಕೆಲೆಡು ಮಲ್ಲ ಪುದರ್ ಪಡೆಯಿನ ಸಾಯಿ ಪರಿವಾರ ಟ್ರಸ್ಟ್ದ ದೀಪಾವಳಿ ಸಂಭ್ರಮ ಕುಟುಂಬ ಮಿಲನ ಕಾರ್ಯಕ್ರಮನ ಕಲ್ಲಾಪು ಬುರ್ದುಗೋಳಿದ ಪ್ರಕೃತಿ ರಮಣೀಯ ಪರಿಸರಡು ಐತಾರ ಬಯ್ಯಾಗ ಅಟ್ಟನೆ ಮಲ್ತದಿತ್ತೇರು. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ತೋಕೋಟದ ಶ್ರೀ ಸಾಯಿ ಪರಿವಾರ ಟ್ರಸ್ಟ್ದ ಚೊಚ್ಚಲ ಕಾರ್ಯಕ್ರಮ ದೀಪಾವಳಿ ಕುಟುಂಬ ಮಿಲನ ಗೊಂಚಿಲ್ 2023 ಕಲ್ಲಾಪು ಬುರ್ದುಗೋಳಿ ಕೈತಾಲ್ದ ಪ್ರಕೃತಿ ರಮಣೀಯ ಪ್ರದೇಶಡು ಐತಾರ್ ನಡೆದಲು. ಸಾಯಿ ಪರಿವಾರದ ಗೌರವ ಮಾರ್ಗದರ್ಶಕರು ಪ್ರವೀಣ್ ಶೆಟ್ಟಿ ಪಿಲಾರ್ ಮೇಗಿನ ಮನೆ ಮಸ್ಕತ್ ತುಳುನಾಡದ ಕಲ್ಪವೃಕ್ಷ ತಾರದ ಪಿಂಗಾರ ಅರಲ್ಪಾವನ ಮೂಲಕ ಕುಟುಂಬ ಮಿಲನಗೂ ಚಾಲನೆ ಕುರಿತು ಶುಭ ಹಾರೈಸಿದರು. ನಮ್ಮ ಸಂಪ್ರದಾಯದ ಕೃಷಿ ಬದುಕು ಎಡ್ಡೆವಡ ಮನೆಯಲ್ಲಿತ್ತು ತಾರದ ಕೊಂಬುನು ಅರ್ಲವನ ಮೂಲಕ ಈ ಕಾರ್ಯಕ್ರಮದ ಶುಭ ಆರಂಭ ಕೋರೊಂದಿಲ್ಲ. ಈ ಸಭಾ ಕಾರ್ಯಕ್ರಮದ ಉದ್ದೀಪನ ನಿಗ್ಲದುಂಬು ನಡೆಸುന്നുണ്ട്. ಕಲಸಡಿಪ್ಪು ನಚ್ಚಿನ ಹರಿತಮಿತ್ತು ನಚ್ಚಿನ ಕೊಂಬು ತಾರದ ಕೊಂಬುದ ತಾರದ ಪಿಂಗಾರನು ಅರ್ಲವನ ಕೆಲಸ ನಮ್ಮ ಸಾಯಿ ಪರಿವಾರದ ಗೌರವ ಸದಸ್ಯರು ಚಂದ್ರಹಾಸ್ ಪಂಡಿತ್ ಹೌಸ್ ಸಾಯಿ ಪರಿವಾರದ ಟೀ ಶರ್ಟ್ನು ಬಿಡುಗಡೆ ಮಾಡ್ತಾರೆ. ನನ್ನ ಸೇವಾ ಕಾರ್ಯ ಶ್ರಮದಾನ ಅದಪ್ಪು ಅತಂಡ ಬೆಟ್ಟ ಬೆಟ್ಟ ಶಿಬಿರಲು ಅದಪ್ಪು ಆ ಕಾರ್ಯಕ್ರಮ ಸರಿ ಸುಮಾರು 100 ಜಾಸ್ತಿ ನಮ್ಮ ಸಾಯಿ ಪರಿವಾರ ಸೇವಾ ಕೇಂದ್ರಗಳು ಬನ್ನಿ ಇದೇ ಊರು ಬದದು ಮೂಲ ಬೆಳನಿತ್ತಿನಂಚಿನ ಕೆಲವು ಕಾರ್ಮಿಕರಿಗೆ ಐದು ಒಟ್ಟಿಗೆ ನಂಗೆ ಗೊತ್ತಿಜ್ಜಾಂಡು ನಟ್ಟು ನಕುಲು ಏದಿಜ್ಜಾನ ಒಣಸಿಜ್ಜಂದು ಇತ್ತಿರ್ಬೇಕು ನಮ್ಮ ಏರ್ನ ಗಮನಗಳು ಇಜ್ಜಾಂಡು ನಮ್ಮ ಏರ್ಲ ಎಲ್ಲರೂ ಬಿದೈ ಬೈಜ್ಜ ಕಾಂಡ 10 ಗಂಟೆ ಮುಟ್ಟ ಮಾಸ ಕೋರಿಕಂತ 10 ಗಂಟೆ ಅನ್ನಗ ಕೊಲ್ಲುದು ಇಲ್ಲ ತಿಂದ ಆಡ ಸಾಯಿ ಪರಿವಾರ ಟ್ರಸ್ಟ್ದ ಕಾರ್ಯಕರ್ತರು ಮಾತ್ರ ಯಾನು ಉಂಡಿ ಜಿಲ್ಲೆ ಸಮಾಜಕ್ಕೆ ಉಣ್ಪಾವಡ ಅಂಜಿನ ಎಡ್ಡೆ ಮನಸ್ಸಿನ ಒಂದು ನೆಟ್ಟಿನ ಮಾತ್ರ ಕಾರ್ಯಕರ್ತೆಯಲ್ಲ ಇಡೀ ಉಳ್ಳಾಲದ ತೊಕ್ಕೋಟದ ಬತ್ತಿನ ಉಳ್ಳಾಲ ಮಾಡೂರು ಮಡ್ಯಾರು ಈ ಭಾಗದ ಮಾತೇರ್ನಲ್ಲ ಆ ದಲಿತರಿಗೆ ದೀನರಿಗೆ ಏರಿಗೆ ಅವಶ್ಯಕತೆ ಎತ್ತಿನ ಮನಸ್ಸದ ಅವನು ಕೊರ್ಪುಣಂಜಿನ ಕೆಲಸನ ಬಾಬೆರ್ನ ಮೂಲಕವಾದ ಬಾಬನ ಪುದರ್ದ ಮೂಲಕವಾದ ಯಾಕೆಂದ ಅರ್ನ ಸ್ಲೋಗನೇ ಉಂಡು ಅರ್ನ ಸ್ಲೋಗನ ಗಂಡ ಶ್ರದ್ಧಾ ಸಬುರಿ ಒಂದುವೇ ಬಾಬೇರು ಬಂತಿನಂಚಿನ ನಂಗೆ 2 ಶ್ಲೋಕ ಶ್ರದ್ಧೆ ಇದ್ದದು ನೇತ್ರ ಇದ್ದದು ಆಯ್ತು ಒಟ್ಟಿಗೆ ಶ್ರದ್ಧಾ ಸೇವಾ ಸಬೂರಿ ಬೊಮ್ಮಣ್ಣನ್ನು ಸೇರ್ಸಾದು ಇನ್ನು ಸಾಯಿ ಪರಿವಾರ ಟ್ರಸ್ಟ್ ಬೊಮ್ಮನ ಪುದರಡು ನಮ್ಮ ಮಾತೆಲ್ಲ ಇನ್ನು ದೀಪಾವಳಿಯ ದಿನ ಈತ ಪುರ್ಲದ ಕಾರ್ಯಕ್ರಮದ ಒಟ್ಟಿಗೆ ಒಂಜಿ ಗೊಂಚಿಲಾದ ನಮ್ಮಲ್ಲ ವಾ ಕಾರಣಗಳೇ ಗೊಂಚಿಲ್ದ ಒಂಜಿ ಕಾಯಿ ತಾಳಂದ ಲೆಕ್ಕ ಭಾರಿ ಜಾಗ್ರತೆ ಈ ಒಂದು ಸಂಘಟನೆ ತುಂಬದ ನಡಪಾವನಂಚಿನ ಜವಾಬ್ದಾರಿ ನಾವು ಮಾತಿರನ ಮೆತ್ತಲುಂಡು ನೆಕ್ಕೋಸ್ಕರ ನಿಗಳ ಪುರದ ವಿನಂತಿ ಒಂದೊಂದಿಲ್ಲ ಒವೇ ರೀತಿಯ ಸಾಯಿ ಪರಿವಾರದ ಕಾರ್ಯಕ್ರಮದ ವ್ಯವಸ್ಥೆಯ ಬಗ್ಗೆ ನಿಗಲಿ ದಾದಾಲ ಪಂಡ್ರಯತ್ನ ನೇರವಾದ ಏನು ಪಲ್ಲೆ ಐತ ಖುಷಿನ ಪಟ್ಟಣ ಅಡ ಪಿದೈ ಅಡಲ ಪಂಡೊಲ್ನೆ ತಪ್ಪುಲಿತ್ತನ್ನ ನೇರವಾದ ಸಂಘಟನೆದ ಪ್ರಮುಖ ಪಲ್ಲೆ ಆ ಸಂಘಟನೆದ ತಪ್ಪು ಒಪ್ಪುಲಿನ ಸರಿ ಮಲ್ತೊಂದು ದೊಂಬದ ದಿನಕ್ಲೆಲ್ಲ ನಾವು ನೇರದಡ್ಡ ಕಾರ್ಯಕ್ರಮ ಕೊರಪುನಂಚಿನ ಕೆಲಸ ಕಾರ್ಯ ಆವಡ ಪಂಪಣ ನೆಲೆಟ್ಟು ಮಾತ್ರೆಗಳ ಈ ಬಲ್ಪುದ ಪರ್ವದ ಶುಭಾಶಯನ್ನು ಪನೊಂದು. ಸಾಯಿ ಪರಿವಾರದ ಸ್ಥಾಪಕ ಸದಸ್ಯರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಸಾಯಿ ಪರಿವಾರ ನಿರ್ಮಾಣದ ತುಳು ಭಕ್ತಿಗೀತೆಯನ್ನು ಲೋಕಾರ್ಪಣೆ ಮಲ್ತದು ಕಾರ್ಯಕ್ರಮಕ್ಕೆ ಎಡಬೇಕೆರು. ಸಪ್ತಾರು ಪಿಲಾರ್ ಮೇರೆಗೆ ಗೌರವ ಅರ್ಪಣೆ. ಸಪ್ತಾರು ಪಿಲಾರ್ ಈ ಸಂಗೀತ ಪದ್ಯ ಪಂಡನಾರು ತುಳು ಭಕ್ತಿಗೀತೆಯನ್ನು ಪಂಡನಾರು ಸಪ್ತಾರು ಪಿಲಾರ್ ಅರೆಗಳು ಕೈ ತಾಟಿ ಬರಡು ಪಂಡದ ವಿನಂತಿ ಮಲ್ಪ. ಪಂಡ ಬೊಕ್ಕ ಬತ್ತಿನ ಬಹುಶಃ ಎಂಕಲ್ನ ದಾಲ ಪಾತ್ರ ಪ್ರವೀಣಣ್ಣೆ ಪಂಡೇರು ಎಂಕಲ್ ಆರಂಭದ ದಿನೊಟ್ಟು ಈ ಸಂಘಟನೆ ಕೊಡ್ತೀನಿ ಆಡ ಪ್ರತಿದಿನ
ಈ ಸಾಯಿ ಪರಿವಾರದ ಗ್ರೂಪ್ ಉಡತನ ತೂವೊಂದುಲ್ಲ ಪ್ರವೀಣೇರ್ ಎಂಕಲ್ ಕುಲ್ಲುನಗ ಪ್ರವೀಣೆ ಮಂಡೇರಿ ಕೊರೋನಾ ಬತ್ತಿನ ಸುರುಕು ಪ್ರವೀಣೆ ಮಸ್ಕತ್ ಎಂಕ ಕಾಲ್ ಮಂದು ಬಂತೆ ಅಕ್ಕ ನಾನು ಒಂಚೂರು ದಾದಣ್ಣ ಪನವುದ ಸಹಾಯ ಮಂತೆ ಪಾಪದಕ್ಲೆ ಪೋದೊಂಜಿ ಕಿಟ್ಟು ಕೊರ್ಕ ನಾನು ಇಂಚ ಶುರುವಾಯಿನ ಎಂಕ್ಲೆನ ಸಾಯಿ ಪರಿವಾರದ ಈ ರಡ್ಡಿ ಎಲೆ ಮರತ ಕಾಯ್ದೊಟ್ಟುಗು ನನಾತ್ ಕಾಯಿಲಿನಿ ಗೊಂಚಿಲದ ಉದಿಪನದ ಲೇಸಾಣ್ ಬಂದುಳೆ ಸಂಘಟನೆ ಕಟ್ಟೆರ ಸುಲಭ ಆ ಸಂಘಟನೆ ನಡಪ ಒಂದು ಬನ್ನಗ ಪ್ರತಿಯೊರಿಗ್ಲ ಚಂದ್ರಣ್ಣ ಒಂಜಿ ಪಾತೆರ ಪಂಡೇರು ಗೊಂಚಿಲಿ ಎಂಚೊಂಡ ಒಂದು ಒಂಚು ಎಲೆ ಮಲ್ಲ ತುಂದಾಂಡ ಎತೋ ಜನ ನಮ್ಮ ಬೊಂಡ ಬರೆ ಆತು ಉದಿಪನ ಮನ್ಪನಗನ ತೀಯ ಹೊರ ಆಪುಂಡು ಪ್ರಕೃತಿದ ಒಂಜಿ ನಮಕ್ ಅಪ್ಪೆ ಆಯಿ ನೆಡ್ದಾದ್ರ ನಮ್ಮ ಸಾಯಿ ಪರಿವಾರದ ಗೊಂಚಿಲಿಡು ನಮ್ಮ ಬೇತೆ ಬೇತೆ ಸಂಘಟನೆ ಹಿಡಿತಂದಾಂಡ ಸಾಯಿರಾಮ್ ಪನ್ಪಿನ ಒಂಜಿ ಸತ್ಯನ್ ನಮಕ್ ಮಾತಿರಗಳ ಅನುಭವ ಆತಂಡು ಬಹುಶಃ ಕೇವಲ ಸಾಮಾಜಿಕ ಕಾರ್ಯಗೂ ಮಾತ್ರ ತೆಂಕಿತ್ತೆಲ್ಲ ನೆಂಪುಂಡು ಆ ಕೊರೋನಾ ಸಂದರ್ಭದ ಪೊಲೀಸ್ ತಕಲ್ಡ ಏತು ಸಲ ಈ ಪುರುಷನೆಲ್ಲ ಪ್ರವೀಣನೆಲ್ಲ ಕಣ್ಣಿಗೆ ತೋಜರ ತಿಕ್ಕುಜೇರು ಓಲು ನಟ್ಟಾಕೊಂಡು ಒಂಜಿ ತನಕೋಸ್ಕರ ನಟ್ಟು ದಿನ ಎಂಕಲ್ ಬಂದುಲ್ಲತ್ತೆ ಪ್ರತಿದಿನ ಬೆತೆ ಬೇತೆ ಅಕಲ್ ಪಂಡೇರು ಮುಲ್ಪ ಎತ್ತಿನ ಅಕಲ್ ಖಾಲಿ ಒನಸು ಮಾತ್ರ ತೆಂಗಿತ್ತಲೇ ನೆನಪುಂಡು ಏನ ಮಗೆ ಅಪ್ಪಗ ವೆಲ್ಲ ಒಕಡಿತ್ತಿನ ಆ ಎತ್ತೋ HIV ಪೇಷಂಟ್ ನಕ್ಲೆಗೆ ಹುಷಾರಿಜ್ಜನ್ ನಕ್ಲೆಗೆ ಮರ್ದ ಕನಪ್ಪನ ಅವಲು ಮೂಲು ನೇಟು ಪ್ರತಿ ಒರಿಯಲ್ಲ ನಿಖಲ್ ಗಮನಿಸಾದು ಪ್ರತಿ ಸಂಘಟನೆಡ್ಲ 2 ವರ್ಷಗೂ 3 ವರ್ಷಗೂ ಅಧ್ಯಕ್ಷ ಕಾರ್ಯದರ್ಶಿನ್ ನೇಟಿ ಏರ್ಲೇಜಿ ಮಾತ ಸಾಯಿ ಸೇವಕರಾದಪ್ಪನಿ ಬಹುಶಃ ಈ ರಡ್ಡು ಜನತ ಮಸ್ತ್ ಪ್ರತಿಫಲತ ಒಂಜಿ ಪುಣ್ಯದ ಫಲ ಐತ ಒಟ್ಟುಗಿನಿ ನೂದೇರ್ ದೆಚ್ಚಿ ಸೇವೆಕರ ನಮ್ಮ ಸೇರೊಂದ ಸೇವೆ ಮಲ್ಪನ ಮನೋಭಾವನೆತ್ತನ ಬೆತೆ ಬೇತೆ ನಮಕ್ ಅಟ್ಟನೆಡು ಸೇವೆ ಮನ್ಪೊಲಿ ಆಂಡಲ ವಿಶೇಷವಾದ ವರ್ಷಗೊರ ಸಾಯಿ ಕುಟುಂಬದ ಕಲ್ ಒಟ್ಟು ಸೇರ್ದು ಈ ಒಂಜಿ ದೀಪಾವಳಿದ ಪರ್ಲ ಪರ್ಬನ ತುಡಾರ ಪರ್ಬನ ಆಚರಣೆ ಮಂತೊಂದು ಸಾಯಿ ಪರಿವಾರದ ಗೌರವ ಸದಸ್ಯರು ಸತೀಶ್ ಕುಂಪಲ ಕಾರ್ಯಕ್ರಮದ ಮಲ್ಲಬಿನಿರಾದ ಪಾಲ್ಪಡೆದು ಸಾಯಿ ಪರಿವಾರದ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ಸೂಚಿಸಿದರು. ಸಾಯಿ ಪರಿವಾರ ಟ್ರಸ್ಟ್ದ ಪ್ರಮುಖರು ಗಣೇಶ್ ಅಂಚನ್, ಪುರುಷೋತ್ತಮ್ ಕಲ್ಲಾಪು, ಪ್ರವೀಣ್ ಎಸ್ ಕುಂಪಲ, ಗೀತೇಶ್ ಕುತ್ತಾರ್, ಧೀರಜ್ ಗಟ್ಟಿಕೊಲ್ಯ, ಜಯಣ್ಣ ಉಳ್ಳಾಲ್, ಮಟನ್ ರಾಜ, ಅಶೋಕ್ ಉಚ್ಚಿಲ್ ಇಂಚಿತಿ ಪ್ರಮುಖರು ಲೇಸ್ ಗದಿಗೆಡಿದ್ದರು. ಸಾಯಿ ಪರಿವಾರದ ಸೇವಕರು ಹಿತೇಶ್ ಉಳ್ಳಾಲಬೈಲ್, ಸತೀಶ್ ಭಟ್ನಗರ, ರಘುನಾಥ್ ಕುಲಾಲ್, ಉಮೇಶ್ ಕುತ್ತಾರ್, ಸಂಪತ್ ಪಿಲಾರ್, ಕೌಶಿಕ್ ಸೇವಂತಿಗುಡ್ಡೆ, ಗಣೇಶ್ ಪಂಡಿತ್, ಸಂತೋಷ್ ಅಮ್ಲಮೊಗರು, ಪ್ರವೀಣ್ ಕೊಲ್ಯ, ರತ್ನಾಕರ್ ಉಳ್ಳಾಲ, ಪ್ರವೀಣ್ ಮೆಸ್ಕಾಂ, ಕಿಶೋರ್ ಡಿಕೆ, ವೆಂಕಟೇಶ್ ಭಟ್ನಗರ, ಶರತ್ ತೊಕ್ಕೋಟು, ಚರಣ್ ಕೃಷ್ಣನಗರ, ದೀಪಕ್ ಬನಾರಿ, ಮಾಧವ್ ಉಳ್ಳಾಲ್, ಪತ್ರಕರ್ತರು ದಿನೇಶ್ ನಾಯಕ್, ನಾರಾಯಣ್ ಬಿ, ಹರ್ಷರಾಜ್ ಕುಂಪಲ, ಶವಿತ್ ಉಚ್ಚಿಲ್, ಪ್ರವೀಣ್ ಸುವರ್ಣ, ಹರ್ಷರಾಜ್ ಕುಲಾಲ್, ಶಿವರಾಮ್ ಗಟ್ಟಿಯಕ್ಕೂರು, ಅಭಿಷೇಕ್ ಆಚಾರ್ಯ, ನರೇಶ್ ಶೆಟ್ಟಿ ಮುಳಿಹಿತ್ಲು, ರಜನೀಶ್ ನಾಯಕ್, ಜಗದೀಶ್ ಆಚಾರ್ಯ, ತಾರ್ನಾಥ್ ತೊಕ್ಕೋಟು, ಭವಿತ್ ಕುಲಾಲ್ ಮಂಜನಾಡಿ, ಪ್ರಜ್ವಲ್, ಭವಿಷ್ ಕುತ್ತಾರ್, ದೇವರಾಜ್ ಉಚ್ಚಿಲ್, ಕಾರ್ತಿಕ್ ಉಚ್ಚಿಲ್, ಗಣೇಶ್ ಶೆಟ್ಟಿ ಪಂಫೆಲ್, ಪ್ರೀತಮ್ ಶೆಟ್ಟಿ ಮಾಡೂರು, ಹರೀಶ್ ಕೊಟ್ಟಾರಿ, ಸುಧೀರ್ ಕುಲಾಲ್, ನವೀನ್ ಕಾಯಂಗಳ ಸೇರ್ನಂಚ 250 ಹೆಚ್ಚು ಜನ ಪಾಲ್ಪಡೆದಿದ್ದರು. ಶ್ರೀ ಸಾಯಿ ಮೆಲೋಡಿಸ್ ತಂಡರ್ದು ಸಂಗೀತ ಸಂಭ್ರಮ ಪಟ್ಟಾಭಿರಾಮ ಸುಳ್ಯ ಎಂಬೆರೆರ್ದು ನಗೆ ಹಬ್ಬ ಜೋಕುಲು ಪೊಂಜೋಲೆಗು ಬೇತೆ ಬೇತೆ ಮನೋರಂಜನ ಪಂತೋಲ್ ನಡೆದನು. ದಾಯ ಪಣ್ಣೋಡು ಪಂಡ ಇರೆಗೊಂತ ಪ್ರಾಕ್ಟೀಸ್ ಆಗೋದಂತ ಪಣ್ಣ ಏನೋರ ಪ್ರೋಗ್ರಾಮ್ ಕೊಡ್ತಿತ್ತು ಅಂತದೆ ಸರ್ ಆರ್ಕೆಸ್ಟ್ರಾದಲ್ಲ ಯಾವೊಂದು ಇರ್ನ ಮಿಮಿಕ್ರಿ ಬೋರಿಟ್ಟು ಅಕ್ಕನ ಆರ್ಕೆಸ್ಟ್ರಾ ಯಾವೊಂದು ಇರ್ನ ಮಿಮಿಕ್ರಿ ಬೋರಿಟ್ಟು ಒಂದು 20 ರೂಪಾಯಿ ತಂಡ ಕೊರ್ಲಿ ಎಲ್ಲ ಪರ್ನಾಕ್ನ ಜೋಕು 4 ಅಂತಸ್ತಿನ ಬಿಲ್ಡಿಂಗ್ ತೋರಿಸಿ ತಿರ್ತುಬಿಡ್ದಾಗೆ ಪರ್ನಾಯಿ 4 ಜನ ಬೋತು ದಾಯ್ತಾನೆ ದಾಯ್ತಂಡ್ಯ ಪತ್ತೆ ನೋಡಕ್ಕಿ ಏನಿಲ್ಲ ಜಸ್ಟ್ ಮಿತ್ತಿರ್ತ ಬರ್ತಾನಂತೆ ಬರೀ ನಡುವು ಮಾರ್ಗ ಉಂಟಂತುಲ್ಲೆಗೆ ಲಾರಿ ದಾಯಿ ಜೋರು ಮಾಡ್ಕೊಳ ದಾಯ್ತ ಬರ್ತ ನಡುವು ರಸ್ತೆ ಇಲ್ಲ ಇನ್ನು ತರತ ಮಿತ್ತ ಲಾರಿ ಬಂಡ ಚಟ್ನಿ ಅವು ಇರ್ನ ಲಾರಿ ಬರಂಕ್ಲಿ ಕ್ಯಾರೇಜಿ ಆತ ಮಲ್ಲ ವಿಮಾನ ಇನ್ನ ತರತ ಮಿತ್ತ ಹೋತುಂಟು ಇಂಕ ದಾಲಾತಿಜಿ ಬಸ್ ಸ್ಟ್ಯಾಂಡ್ ಇಲ್ಲ ಅಂಚನೆ ಒರಿ ಪರ್ನಾಯಿ ಪೊಕ್ಕಡೆ ಪೊಕ್ಕಡೆ ರೈಟ್ 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 ಪೊಲೀಸ್ ದಾಯಿ ಬರ್ತದ್ದು ದೊಡ್ಡ ಒಂಜಿ ಕುಳ್ಳೆಗೆ ಟಾಪ್ ಒಂದು ಪರ್ನಾಕ್ಲ ಜೋಕು ಸರ್ ಜೋಕುಲ್ನ ಜೋಕು ಮಲ್ಲಾಕ್ಲನ ಜೋಕು ಏತ್ಲ ಉಂಡು ಮದ್ಮೇದ ಆಲುಡು ಮಾಂತೆಲ್ಲ ಉಳೆ ಉಳ್ಳೇರು ಒರಿಪಿದೆ ಉಳ್ಳೇದ ಉಳೆವರ್ ಪೂಜೆನ ಇಜ್ಜಿ ಮಾರೆ ಏನೋ ಒಂಜಿ ಜೊತೆ ಚಪ್ಪಲ್ ತೋಜಿಜ್ಜಿ ಇತ್ತು ಐಕ ಬರ ಬೆಚ್ಚ ಮಾಡ್ಕೊಡ್ತಿ ಏನಂತುಲ ತುನ ಹಾಜರತ್ತೆ ಚಪ್ಪಲೇ ಜನ ಬಾಡಂತನ ಬರೀ ಕನೊಟ್ಟು ಬೆಲೆಕಾಯಿ ತಿಂದ ನನಗೆ ಕನೊಟ್ಟು ಬೆಲೆಕಾಯಿ ತಿಂದನ ಬೊಳ್ಪುಲಕ್ಕ ತೂನಾಗ ಆಯ್ನ ತರೆ ದಿಂಬಿ ಇಜ್ಜಿ ಬೆಲೆಕಾಯಿ ಬಂಡದ್ದು ದಿಂಬು ಖಾಲಿ
ಒರಿ ಭಾಷಣ ಮಲ್ತ ತಿತ್ತು ಬತ್ತರಿಗೆ ಎಂಚೆತ್ತಿನ ಭಾಷಣ ತೊಂದರೆಜ್ಜಿ ಅಂಡ ಇರು ಪ್ಯಾಂಟನ್ ಅಪಗಪಗ ಮಿತ್ತು ಮಲ್ಪುನ ಗಲೀಜು ತೋಜಂತಿತ್ತು ಐಕಾರ್ ಮಂಡ್ಯರಿಗೆ ಏನಂಚ ಮಲ್ತಿದ್ದೀರ ನಿಕ್ಲಿ ಬುಕ್ಕಲ್ಲ ಗಲೀಜು ತೋಜು ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ಗೀತೆ ಸುದ್ದಿಗೊಂಚಲಿಗೆ ಸ್ವಾಗತ. ಅಂಬ್ಲಮಗರು ಕೋಟ್ರಗುತ್ತು ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನಡು ತೋಡರ ಪರ್ಬದ ಅಂಗವಾದ ಸಹಸ್ರ ದೀಪೋತ್ಸವ ವಿಶೇಷ ತೋಡರ ಪೂಜಾ ಸೇವೆಯನ್ನು ಸೋಮವಾರ ಬೈಯಡು ನಡಪಾಯರು. ಅಮ್ಲಮಗರು ಕೋಟ್ರಗುತ್ತು ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನಡು ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಆಡಳಿತ ಸಮಿತಿ, ಶ್ರೀ ಸಿದ್ಧಿ ಮಹಾಗಣಪತಿ ಲಕ್ಷ್ಮೀ ನರಸಿಂಹ ಧಾರ್ಮಿಕ ಸಮಿತಿ ಬೊಕ್ಕ ಮಹಿಳಾ ಸಮಿತಿದ ಒಟ್ಟು ಸೇರಿಗೆಡು ದೀಪಾವಳಿ ಪರ್ಬದ ಸಹಸ್ರ ದೀಪೋತ್ಸವ ವಿಶೇಷ ಪೂಜಾ ಸೇವೆಯನ್ನು ಸೋಮವಾರ ಬಯ್ಯಗ್ ಅಟಣೆ ಮಲ್ದಿತ್ತೇರು. ಸೋಮವಾರ ಬಯ್ಯಗ್ ಅಟಣೆ ಮಲ್ತಿನ ಈ ವಿಶೇಷ ಪೂಜಾ ಸೇವೆಡು ದೇವಸ್ಥಾನದ ಸುತ್ತಲ ತುಡರ್ ಬೆಳಗಾದು ತುಡರ್ ಬೋಲ್ಪುಡು ಕಂಗೊಳಿ ಸಾಯನ ಕ್ಷೇತ್ರಡು ಸಹಸ್ರ ದೀಪೋತ್ಸವ ಪೂಜಾ ಸೇವೆಯನ್ನು ಶ್ರೀ ಲಕ್ಷ್ಮೀ ನರಸಿಂಹ ದೇವರಿಗೆ ಸಮರ್ಪಣೆ ಮಲ್ತೇರು. ಊರವರು ಪರ ಊರಿನವರು ಹಾಗೂ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಸಮಸ್ತ ಭಕ್ತರು ಕೂಡ ಸೇರಿಕೊಂಡು ದೀಪವನ್ನು ಪ್ರಜ್ವಲನೆ ಮಾಡಿಕೊಂಡು ಹಾಗೂ ವಿಶೇಷವಾಗಿ ಮಂಡಲ ಮಧ್ಯದಲ್ಲಿ ಕಲಶ ಪ್ರತಿಷ್ಠೆ ಮಾಡಿಕೊಂಡು ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡುವುದು ಅಂಥೇಳಿ ನಾವು ಸಮಾಹಿತರಾಗಿ ಮಾಡುವಂಥ ಈ ಪೂಜೆಯಲ್ಲಿ ಆಗಿರ್ಬೋದು ಅಥವಾ ಉರಿಸುವಂಥ ಈ ದೀಪದಲ್ಲಿ ಆಗಿರ್ಬೋದು ಅಥವಾ ನಮ್ಮ ಶ್ರದ್ಧೆಯಲ್ಲಿ, ಭಕ್ತಿಯಲ್ಲಿ ಅಥವಾ ಮಂತ್ರದಲ್ಲಿ ಅಥವಾ ನಮ್ಮ ಯಾವುದೇ ರೀತಿಯಾದಂಥ ಲೋಪಗಳು, ವಿಘ್ನಗಳು ಅಥವಾ ಸಾಮಾಜಿಕವಾಗಿ ಆಗಿರ್ಬೋದು ಅಥವಾ ಶಾರೀರಿಕವಾಗಿ ಆಗಿರ್ಬೋದು, ಮಾನಸಿಕವಾಗಿ ಆಗಿರ್ಬೋದು ಅಥವಾ ರಾಜಕೀಯವಾಗಿ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಲೋಪಗಳು ಬರುವಂಥದ್ದಿದ್ರು ಅಥವಾ ದೋಷಗಳು ಬರುವಂಥದ್ದು ಸಮಸ್ತ ದೋಷ ಅಥವಾ ವಿಘ್ನಗಳು ಬರುವಂಥದ್ದಿದ್ರು ಸಮಸ್ತ ದೋಷಗಳನ್ನು ಆ
ಕ್ಷೇತ್ರದ ಕ್ಷೇತ್ರಾಧ್ಯಕ್ಷನಾಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹರು ಹಾಗೂ ಪರಿವಾರ ದೇವರಾಗಿರ್ತಕ್ಕಂಥ ವಿಘ್ನಕಾರಕ ವಿಘ್ನ ನಿವಾರಕನಾಗಿರ್ತಕ್ಕಂತಹ ಮಹಾಗಣಪತಿ ಷಣ್ಮುಖ ಸುಬ್ರಹ್ಮಣ್ಯ ಶಾಸ್ತಾರ್ ಆದಿತ್ಯಾದಿ ನವಗ್ರಹರು ಬರುವಂತಹ ಎಲ್ಲ ವಿಘ್ನಗಳನ್ನು ಬಾಧೆಗಳನ್ನು ಹೋಗಲಾಡಿಸಿಕೊಟ್ಟು ನಿರ್ವಿಘ್ನವಾಗಿ ಸಾಂಗೋಪಾಂಗವಾಗಿ ಇವತ್ತು ನಡೆಯುವಂತಹ ಎಂದು ಬರುವಂತು ಪ್ರಾರಂಭ ಕಾಲ ಮುಹೂರ್ತಂ ಸುಮುಹೂರ್ತಮಸ್ತು. ಮತ್ತೆ ಎಲ್ಲ ಬೇಡಿಕೆಗಳುಂಟು, ಅದನ್ನೆಲ್ಲ ಬೇಡಿಕೊಂಡು ದೇವರಿಗೆ ನಮಸ್ಕಾರ. ಆ ದೀಪವನ್ನು ಉರಿಸುವಂತಹ ಕಾರಣ ಏನು ತಿಳಿದರೆ, ಆ ದೀಪ ಉರಿದ ರೀತಿಯಲ್ಲಿಯೇ ನಮ್ಮ ಮನೆಯಲ್ಲಿಯೂ ಕೂಡ ಕತ್ತಲೆ ನಿವಾರಣೆಯಾಗಬೇಕು. ಮನೆಯಲ್ಲಿ ಮಾತ್ರ ಅಲ್ಲ, ನಮ್ಮ ಅಂತರಂಗದಲ್ಲಿ ಯಾರನ್ನು ನಾವು ಕಾಣಬೇಕೋ, ಯಾವ ಚೈತನ್ಯದಲ್ಲಿ ಸೇರಬೇಕೋ ಆ ಚೈತನ್ಯದ ಶಕ್ತಿಯನ್ನು ಬೆಳಗಿಸುವಂತಹ ಶಕ್ತಿ ಆ ದೀಪ ಮಾಡ್ತದೆ. ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ ಅಂತ ಹೇಳಿದರು. ಅಂತಹ ಅಖಂಡವಾದಂತಹ ದೀಪ ಪ್ರಜ್ವಲನೆ ನಡೀತದೆ. ಆ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಯಾವುದೇ ಒಂದು ತೊಂದರೆಗಳು ಕಷ್ಟ ನಷ್ಟಗಳು ಬಾರದ ರೀತಿಯಲ್ಲಿ ಎಲ್ಲರೂ ಕೂಡ ಐಕ್ಯಮತ್ಯದಿಂದ ದೀಪವನ್ನು ಉರಿಸುವಾಗ ನಮ್ಮಲ್ಲಿ ಬೇಕಾಗುವಂಥದ್ದು ಪ್ರಧಾನ ಸಂಕಲ್ಪ, ನಾವು ಪ್ರತಿಯೊಂದು ಪ್ರಾರ್ಥನೆಯಲ್ಲೂ ಹೇಳ್ತೇವೆ, ದೇವರ ಬ್ರಹ್ಮಕಲಶ. ಅಂತಹ ಒಂದು ಬ್ರಹ್ಮಕಲಶ ಆಗಬೇಕು ಅಂತೇಳಿ ದೀಪವನ್ನು ಮನಸ್ಸಿನಲ್ಲಿ ಪ್ರತಿಯೊಬ್ಬರು ಕೂಡ ಏನೇನೋ ಮಾತಾಡಿಕೊಂಡು ಮನೆಯಲ್ಲಿ ಅಡಿಕೆಗೆ ಬೆಲೆ ಎಷ್ಟು ಹಾಗಿರುವಂಥ ಯಾವುದೇ ಮಾತಾಡದೆ ಪ್ರತಿಯೊಬ್ಬರೂ ಕೂಡ ಮನೆ ದೇವರನ್ನು ಕ್ಷೇತ್ರದ ದೇವರನ್ನು ಮುಂದಿಟ್ಟುಕೊಂಡು ದೀಪವನ್ನು ಪ್ರಜ್ವಲನೆ ಮಾಡಿದರೆ ಆ ಜ್ಞಾನವೆನ್ನುವಂತಹ ಸಂಪತ್ತು ನಮ್ಮಲ್ಲಿಯೂ ಬೆಳಗಲಿ, ಹಾಗೆ ಇಡೀ ದೇಶದಲ್ಲಿಯೂ ಕೂಡ ಸುಭಿಕ್ಷೆ ಪ್ರಾಪ್ತಿಯಾಗಲಿ, ಹಾಗೆ ಇಡೀ ಲೋಕಕ್ಕೆ ಲೋಕಾಸಮಸ್ತ ಸುಖಿನೋ ಭವಂತು ಅಂತ ಹೇಳಿದ ಹಾಗೆಯೇ ಸಮಸ್ತ ಲೋಕದಲ್ಲಿರುವಂತಹ ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು ಸಮಸ್ತ ರೀತಿಯಾಗಿ ಜ್ಞಾನ ಸಂಪತ್ತು ಪ್ರಾಪ್ತಿಯಾಗಲಿ ಅಂತೇಳಿ ಆ ಕ್ಷೇತ್ರಾಧ್ಯಕ್ಷರನ್ನು ಮುಂದಿಟ್ಟುಕೊಂಡು ಸಪರಿವಾರನಾಗಿರುವಂತಹ ಲಕ್ಷ್ಮೀ ನರಸಿಂಹನನ್ನು ಮುಂದಿಟ್ಟುಕೊಂಡು ಹಾಗೆ ಇವತ್ತಿನ ಪ್ರಧಾನ ದೇವಿಯಾದಂತಹ ಮಹಾಲಕ್ಷ್ಮಿ ಅಮ್ಮನನ್ನು ಮುಂದಿಟ್ಟುಕೊಂಡು ಮಾಡಿಕೊಳ್ಳುವಂತಹ ಭಕ್ತಿಪೂರ್ವಕವಾದಂತಹ ಪ್ರಾರ್ಥನೆ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ಮಾಂ ಜಗದೀಶ್ವರಿ ರಕ್ಷ ಮಾಂ ಪರಮೇಶ್ವರಿ.
ಅಭಿವೃದ್ಧಿಯಾಗಿ ನಮ್ಮೆಲ್ಲರ ಇಷ್ಟಾರ್ಥವಾದಂತಹ ಪ್ರಾರ್ಥನೆಗಳು ಯಾವುದೆಲ್ಲ ಇದೆಯೋ ಅದನ್ನೆಲ್ಲವನ್ನೂ ಕೂಡ ತಾಯಿ ಜಗನ್ಮಾತೆ ಕರುಣಿಸ್ಲಿ ಅಂತೇಳಿ ಮತ್ತೊಮ್ಮೆ ಆ ತಾಯಿ ಜಗನ್ಮಾತೆಯಲ್ಲಿ ಮಾಡಿಕೊಳ್ಳುವಂತಹ ಭಕ್ತಿಪೂರ್ವಕವಾದಂತಹ ಪ್ರಾರ್ಥನೆ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ಮಾಂ ಜಗದೀಶ್ವರೀ. ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಆಡಳಿತ ಸಮಿತಿ, ಶ್ರೀ ಸಿದ್ಧಿ ಮಹಾಗಣಪತಿ ಲಕ್ಷ್ಮೀ ನರಸಿಂಹ ಧಾರ್ಮಿಕ ಸಮಿತಿ ಬೊಕ್ಕ ಮಹಿಳಾ ಸಮಿತಿ ಊರ್ದ 10 ಸಮಸ್ತೆರು ಪೂಜಾ ಸೇವೆದ ಮುತಾಲಿಗೆಡಿತ್ತರು. ಸುದ್ದಿಗೊಂಚಲಿಗೆ ಸ್ವಾಗತ. ಪುಗರ್ತದ ದಂತವೈದ್ಯರು, ಸಾಹಿತಿ, ಕನ್ನಡ ಸಾಹಿತ್ಯ ಪರಿಷತ್ತದ ತಾಲೂಕು ಘಟಕದ ಗೌರವ ಕಾರ್ಯದರ್ಶಿ ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ಬರೈನ ವೈದ್ಯಕೀಯ ಲೇಖನದ ಧನ್ವಂತರೈ ಬೂಕುನು ಪುಗರ್ತದ ವೈದ್ಯರು ಪ್ರೊಫೆಸರ್ ಡಾಕ್ಟರ್ ಚಕ್ರಪಾಣಿ ಎಂ ಬಿಡುಗಡೆ ಮಾಡ್ತಾರೆ. ಕನ್ನಡ ಸಾಹಿತ್ಯ ಪರಿಷತ್ ಕುಡ್ಲ ಘಟಕ, ಚೂಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನ, ಹವ್ಯಕ ಸಭಾ ಕುಡ್ಲ ಇನ್ನಿತ ಒಟ್ಟು ಸೇರಿಗೆಡು ಕುಡ್ಲ ಶ್ರೀ ಭಾರತಿ ಕಾಲೇಜ್, ಲಯನ್ಸ್ ಕ್ಲಬ್ ಕುಡ್ಲ ಮೊಕ್ಲೇನ ಸಹಕಾರಡು ಶ್ರೀ ಭಾರತಿ ಕಾಲೇಜ್ ಸಭಾಂಗಣಡು ಬೂಕು ಬಿಡುಗಡೆ ಲೇಸನು ಕರಿ ಶುಕ್ರವಾರ ಬಯಗ ಅಟನೆ ಮಲ್ದಿದ್ದೇರು. ಪುಗರ್ತದ ದಂತ ವೈದ್ಯರು, ಸಾಹಿತಿ, ಕನ್ನಡ ಸಾಹಿತ್ಯ ಪರಿಷತ್ದ ಗೌರವ ಕಾರ್ಯದರ್ಶಿ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರು ವರೇನ ವೈದ್ಯಕೀಯ ಲೇಖನದ ಧನ್ವಂತರಿ ಬೂಕುನು ಕುಡ್ಲ ಕೆಎಂಸಿದ ಪುಗರ್ತದ ವೈದ್ಯರು ಪ್ರೊಫೆಸರ್ ಡಾಕ್ಟರ್ ಚಕ್ರಪಾಣಿ ಎಂ ಬಿಡುಗಡೆ ಮಲ್ತದ ಜನಕ್ಲು ತೆರೆಯುಡಾಯಿನ ಉಪಯುಕ್ತ ಮಾಹಿತಿಲು ಈ ಬೂಕುಡು ಉಂಡು. ಇಂದು ಜನಕ್ಲಿಗೆ ಮುಟ್ಟಾಡು ಪಂಡ ತೆರಿಪಾಯರು. ಅವರ ಚೈತನ್ಯದಿಂದ, ಉತ್ಸಾಹದಿಂದ ನಮಗೆ ಯಾವತ್ತೂ ಮಾರ್ಗದರ್ಶಿಗಳಾಗಿರ್ತಾರೆ. ಅದಕ್ಕೆ ನಾನು ಹೇಳ್ತಾ ಇರೋದು, ನಾವು ಇವತ್ತು ಕೂಡ ಅವ್ರ ಕೈಯಿಂದ ಕಲಿತಾ ಇದ್ದೇವೆ ಅಂತೇಳಿ. ಸರ್, ನಮಗೆ ಇನ್ನೂ ಕೂಡ ನೀವು ಮಾರ್ಗದರ್ಶಕ ಇರಬೇಕಾದ್ರೆ ಭಾಳ ವಿನಮ್ರವಾಗಿ ಕೇಳಿಕೊಳ್ತಾ ಇದ್ದೇನೆ. ಆ ವೈದ್ಯರು ಹೆಚ್ಚಾಗಿ ರೋಗವನ್ನು ನೋಡ್ತೇವೆ, ರೋಗಿ ಬಗ್ಗೆ ಹೆಚ್ಚು ಗಮನ ಕೊಡುವುದಿಲ್ಲ. ಡಾಕ್ಟರ್ ಮುರಳಿಯವರು ಈ ಪುಸ್ತಕದ ಮೂಲಕ ರೋಗ ಮಾತ್ರ ಅಲ್ಲ, ರೋಗಿಯನ್ನು ಕೂಡ ನೋಡಬೇಕು, ರೋಗ ಬಾರದಾಗಿ ಮಾಡಬೇಕು ಬಗ್ಗೆ ಭಾಳ ಸುಂದರ ಕಲ್ಪನೆಯನ್ನು ಈ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಡಾಕ್ಟರ್ ಶಿಕಾರಿಪುರ ಕೃಷ್ಣಮೂರ್ತಿ ಅವರು ವಿವರವಾಗಿ ಪುಸ್ತಕದಲ್ಲಿರುವಂತಹ ಮಾಹಿತಿಗಳನ್ನೆಲ್ಲ ನಮಗೆ ಹಂಚಿಕೊಂಡಿದ್ದಾರೆ. ನನಗೆ ಅನಿಸಿದ್ದಿಷ್ಟೇ, ಈ ಪುಸ್ತಕ ನಮ್ಮ ರೋಗಿ ಕೈಯಲ್ಲಿದ್ದರೆ ನಮಗೆ ತುಂಬ ಸಮಯ ಉಳಿತಾಯವಾಗ್ತದೆ. ಬಿಕಾಸ್ ನಾವು ಅದಕ್ಕೆ
ಅವರ ಅನೇಕ ಸಮಸ್ಯೆಗಳಿಗೆ ಉತ್ತರ ಕೊಡುವ ಪ್ರಮೇಯವೇ ಬರುವುದಿಲ್ಲ. ಯಾಕೆಂದರೆ ಎಲ್ಲವೂ ಸವಿವರವಾಗಿ ಈ ಪುಸ್ತಕದಲ್ಲಿದೆ. ಡಾಕ್ಟರ್ ಮುರಳಿಯವರು ಭಾಳ ಸಂಶೋಧನೆ ಮಾಡಿ ಅವರ ವಿಚಾರಗಳನ್ನು ಪುಸ್ತಕದಲ್ಲಿ ಬರೆದು ಎಲ್ಲ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಇನ್ನು ಎಲ್ಲರೂ ಇದನ್ನು ಓದಿ ಅದರ ಬಗ್ಗೆ ಚರ್ಚೆ ಮಾಡಿ ವಿಮರ್ಶೆ ಮಾಡಿ ಈ ಬೇರೊಬ್ಬರಿಗೆ ಒಂದು ವಿಷಯ ತಿಳಿಸಿದರೆ ಸಮಾಜಕ್ಕೆ ಭಾಳ ಉತ್ತಮವಾದೀತು. ಈ ಸಂದರ್ಭದಲ್ಲಿ ನನಗೆ ಈ ಪುಸ್ತಕ ಬಿಡುಗಡೆಗೆ ಅವಕಾಶ ಕೊಟ್ಟಂಥ ಡಾಕ್ಟರ್ ಮುರಳಿ ಮನೋಹರ್ ಚುಂತಾರ್ ಅವರಿಗೆ ಧನ್ಯವಾದಗಳು ಹೇಳಿ, ಬೂಕದ ಬಗೆಟ್ ವಿಮರ್ಶಾತ್ಮಕ ಪಾತ್ರ ಪಂಡಿನ ನಿವೃತ್ತ ಪ್ರಾಧ್ಯಾಪಕರು ಡಾಕ್ಟರ್ ಶಿಕಾರಿಪುರ ಕೃಷ್ಣಮೂರ್ತಿ ಧನ್ವಂತರಿ ಪುಸ್ತಕಡು ಬೇತೆ ಬೇತೆ ರೋಗ ಲಕ್ಷಣಲು ಬೊಕ್ಕ ವಿವರಣೆಲು ಉಂಡು. ಬರೆಯಿನ ಶೈಲಿಲ ಎಡ್ಡೆ ಓದೊಂದು ಪೋಪುಂಡು. ವೈದ್ಯಕೀಯ ವಿದ್ಯಾರ್ಥಿಗಳ ಈ ಪುಸ್ತಕ ಮಾರ್ಗದರ್ಶನ ಕೊರ್ಪುಂಡು. ವೈದ್ಯರು ಉಂತಿನ ನೀರಾವಂದೆ ನಿರಂತರ ಅಧ್ಯಯನಶೀಲರಾದುಪೋಡು ಪಂಡು ತೆರಿಪಾಯರು. ಒಂದು ಪುರಾಣದಲ್ಲಿ ಬರುವಂಥ ಒಂದು ಶ್ಲೋಕ, ಅಟ್ಟಶೂಲ ಜನಪದಾಹ ವಿದ್ಯಾಶೂಲ ದ್ವಿಜಾದಯ ಅಂತ ಬರ್ತದೆ. ಒಂದು ಯಾವುದೋ ಹಳೆಯ ಪುರಾಣ ಯಾವುದೋ ಕರೆಕ್ಟಾಗಿ ನೆನಪಾಗ್ತಿಲ್ಲ. ಯಾವತ್ತು ಈ ಭೂಮಿಯಲ್ಲಿ ಅನ್ನ ಮಾರುವ ಸಿಸ್ಟಮ್ ಸ್ಟಾರ್ಟ್ ಆಗ್ತದೆ, ಯಾವತ್ತು ಈ ಭೂಮಿಯಲ್ಲಿ ವಿದ್ಯೆ ಮಾರುವ ಸಿಸ್ಟಮ್ ಶುರುವಾಗ್ತದೆ, ಮೂರು ಹೇಳಿದು, ಯಾವತ್ತು ಈ ಭೂಮಿಯಲ್ಲಿ ಆರೋಗ್ಯ ಮಾರುವ ಸಿಸ್ಟಮ್ ಆರೋಗ್ಯ ಮಾರುವ ಸಿಸ್ಟಮ್ ಶುರುವಾಗುತ್ತೆ, ಅವತ್ತು ಕಲಿಪ್ರವೇಶ ಆಗತ್ತೆ ಅಂತ, ಕಲಿಯುಗದ ಪ್ರವೇಶ ಆಗತ್ತೆ ಅಂತ. ಅಂದರೆ ಈ ದೇಶದ ಕಲ್ಚರ್ ಪ್ರಕಾರ ಈ ದೇಶದಲ್ಲಿ ಈ ಮೂರನ್ನು ಮಾರಬಾರ್ದು ಅಂತ, ಮಾರಾಟಕ್ಕೆ ಇಡಬಾರ್ದು. ಇವತ್ತು ಅದೇ ದೊಡ್ಡದಾಗಿದೆ. ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಅಂತಲೇ ಬಂದು ದೊಡ್ಡ ಹಣ ಮಾಡಲಿಕ್ಕೆ ಒಂದು ಉಪಾಯ ಅಂತ, ಅದೊಂದು ಅನ್ನ ಮಾರುವಂಥದ್ದು. ಅದಕ್ಕೆ ನಮ್ಮಲ್ಲಿ ಪ್ರಾಚೀನರ ಕ್ರಮ ಏನು, ಊಟ ಮಾಡುವಾಗ ಮನೆಯ ಬಾಗಿಲು ತೆಗೆದು ಹೊರಗೆ ನೋಡಬೇಕಂತೆ. ಯಾರಾದರೂ ಇದ್ದಾರೆ ಅಂತಾದರೆ ನಿಮ್ಗೆ ಹಸಿವಾಗಿದೆಯೇ ಇಲ್ಲ ಅಂತ ಕೇಳಬಾರ್ದು, ಬನ್ನಿ ಅಂತ ಕರಿಬೇಕು. ಕರೆದು ಅವರ ಜೊತೆಗೆ ಊಟ ಹಾಕಬೇಕು. ಮನೇಲಿ ಹೆಂಗಸ್ರಿಗೆ ಕಷ್ಟ, ಎಷ್ಟು ಜನ ಬರ್ತಾರೆ ಅಂತ ಗೊತ್ತಿಲ್ಲ ಅಂಥೇಳಿ ಅಡುಗೆದೆಲ್ಲ ಪ್ರಾಬ್ಲಮ್ ಆಗುತ್ತೆ. ದ್ಯಾಟ್ ಈಸ್ ನಾಟ್ ಇಂಪಾರ್ಟೆಂಟ್. ನಾನು ಈ ಹೊತ್ತಲ್ಲಿ ನೆನೆಸ್ಕೊಳ್ಬೇಕಾದಂಥ ನಮ್ಮ ಗುರುಗಳ ತಂದೆ ಡಾಕ್ಟರ್ ದಯಾನಂದ ಶಾನ್ಭಾಗ್ ಅಂತ ನನ್ನ ಗುರುಗಳು, ಅವರ ತಂದೆ ವೆಂಕಟೇಶ್ ಶಾನ್ಭಾಗ್ ಅಂಥೇಳಿ ಬಹಳ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರರು, ಕುಮಟಾದಲ್ಲಿ ಬಹಳ ದೊಡ್ಡ ವಕೀಲರಾಗಿದ್ದವರು. ಅವರ ಉದಾಹರಣೆಯನ್ನು ಇವತ್ತಿಗೂ ಕೂಡ ಎಲ್ಲ ಕಡೆ ಹೇಳ್ತಾರೆ. ಅದೇನೆಂದರೆ, ಅವರು ಮಧ್ಯಾಹ್ನ ಕೋರ್ಟಿಂದ ಬರ್ತಿದ್ದ ಹಾಗೆ ಊಟಕ್ಕೆ ಹೊರಡುವ ಮೊದಲು ಹೊರಗೆ ಅವರ ಮನೆಯಲ್ಲಿ ಯಾರ್ಯಾರು ಕಾಯ್ತಿದ್ದಾರೆ, ಮೆನಿ ಆಫ್ ದೆಮ್, ಬಹುಪಾಲು ಜನ ಅವರ ಕಕ್ಷಿದಾರರು, ಬಾಕಿಯವರೆಲ್ಲರೂ ಕೂಡ ಬೀದಿಯಲ್ಲಿದ್ದವರು, ಎಲ್ಲರಿಗೆ ಊಟದ ವ್ಯವಸ್ಥೆ ಆಗಬೇಕು ಅಂತ. ವೈದ್ಯನ ಪರಿಣಿತಿ, ಕೌಶಲ್ಯ, ರೋಗ ವಿಧಾನ, ಮರ್ದದ ಒಟ್ಟಿಗೆ ರೋಗಿನ ಶ್ರದ್ಧೆ ಬೊಕ್ಕ ನಂಬಿಕೆಲ ಅಗತ್ಯ ಪಂಡದು ಡಾಕ್ಟರ್ ಕಿಶನ್ ರಾವ್ ಬಾಡ್ಲ ತೆರಿಪಾಯರು. ಒಂದು ಪ್ಯಾರಾಗ್ರಾಫ್ ಅದ್ರ ಬಗ್ಗೆ ಕೊರೋನಾ ವೈರಸ್ ಬಗ್ಗೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಓದಿದಾಗ ಮತ್ತೆ ಕೆಲವು ಯಾವುದೋ ಒಂದು ಪ್ರದೇಶಗಳಲ್ಲಿ ಆ ರೋಗ ಬಂದಿರ್ತದೆ, ಅದನ್ನು ಯಾರೋ ಪುಣ್ಯಾತ್ಮ ಅದನ್ನು ಉಲ್ಲೇಖ ಮಾಡಿರ್ತಾನೆ. ಸೊ ಇದೆಲ್ಲ ವೈದ್ಯ ಸಾಹಿತ್ಯದಲ್ಲಿ ಇನ್ಕ್ಲೂಡ್ ಆಗಿರ್ತದೆ. ಸೊ ವೈದ್ಯ ಸಾಹಿತ್ಯ ಅನ್ನುವಂಥ ಒಂದು ದೊಡ್ಡ ಭಂಡಾರ. ಇದರಲ್ಲಿ ಎಲ್ಲರ ಒಂದು ಅನುಭವದ ಒಂದು ಅಲ್ಲಿ ಸಂಗ್ರಹ ಇದೆ. ಇದು ನಮ್ಮ ಫ್ಯೂಚರ್ ಜನ್ರೇಷನ್ಗೆ ತುಂಬ ಹೆಲ್ಪ್ ಆಗ್ತದೆ. ಅದರಿಂದ ನಾನು ಇಲ್ಲಿ ಮುರಳಿ ಮೋಹನ್ ಚುಂತಾರ್ ಅವರಿಗೆ ಮಗದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರ 2-3 ದಶಕಗಳ ಆಲ್ರೆಡಿ ನಮ್ಮ ಹೊಸಂಗಡಿ ಕ್ಲಿನಿಕ್ಕಿಗೆ 2.5 ದಶಕ ಆಯಿತು. ಅಂದರೆ ನಿಮ್ಮದಿಗೆ ಒಂದು 3 ದಶಕಗಳ ಅನುಭವವನ್ನು ಇದೊಂದು ಬರೇ ಲೇಖನಗಳ ಸಂಗ್ರಹ ಅಲ್ಲ, ಅವರ 3 ದಶಕಗಳ ವೃತ್ತಿಪರ ಅದು ಏನು ಅನುಭವ ಇದೆ ಅದನ್ನು ಅವರು ಈ ಪುಸ್ತಕಗಳಲ್ಲಿ ಬರೆದಿರುವಂಥದ್ದು. ವಿಮರ್ಶಕರು ಆಲ್ರೆಡಿ ಹೇಳಿದ ಹಾಗೆ ತುಂಬ ಮೆಡಿಕಲ್ ಲ್ಯಾಂಗ್ವೇಜ್ ಅಂತ ಹೇಳುವಂಥದ್ದು ನಮಗೆ ಮೆಡಿಕಲ್ ಸ್ಟೂಡೆಂಟ್ಸ್ಗಳಿಗೆ ಅರ್ಥ ಆಗೋದಿಲ್ಲ. ಎಷ್ಟು ಕಲ್ತರು, 10 ವರ್ಷ ಕಲ್ತರು ಕೆಲವು ಅರ್ಥ ಆಗೋದಿಲ್ಲ. ಅಂತಹ ಒಂದು ಸಂಕೀರ್ಣವಾದಂತಹ ಒಂದು ಭಾಷೆಯನ್ನು ಅವರು ತುಂಬ ಸುಲಲಿತವಾಗಿ, ತುಂಬ ಸ್ಪಷ್ಟವಾಗಿ, ಜನಸಾಮಾನ್ಯರಿಗೂ ಮನಮುಟ್ಟುವ ರೀತಿಯಲ್ಲಿ ಒಂದು ಬರೆದಿದ್ದಾರೆ. ಇದರಲ್ಲಿ ಅವರ ಅಗಾಧ ಜ್ಞಾನ ಜೊತೆಗೆ ಅವರ ಅರ್ಪಣಾ ಮನೋಭಾವ. ಇಷ್ಟು ಬ್ಯುಸಿ ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ನನಗೆ ಸಣ್ಣಾಗಿರುವಲ್ಲೇ ಒಂದು ರೀತಿ ಇನ್ಸ್ಪಿರೇಷನ್. ಅವರು ಒಬ್ಬ ಮನುಷ್ಯ ಒಂದು ಜೀವಿತ ಕಾಲದಲ್ಲಿ ಇಷ್ಟೆಲ್ಲ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಅಂತ ನಾನು ಅವರ ಬಗ್ಗೆ ಯಾವತ್ತೂ ವಂಡರ್. ನಾನು ಬೆಳಿಗ್ಗೆ ಯಾವತ್ತು ನ್ಯೂಸ್ ಪೇಪರ್ನ ಓಡಿ ಹೋಗಿ ಎತ್ತಿಕೊಳ್ಳೋದು ಬಾಗಿಲು ತೆಗೆದು. ಯಾಕೆ ಅಂದರೆ ಮುರಳಿ ಬಾ ಒಂದು ಎಂತ ಇವತ್ತು ಈ ಲೇಖನ ಬಂದಿದೆ, ಏನು ಬರೆದಿದ್ದಾರೆ ನೋಡುವ. ಪ್ರತಿದಿನ CM ಇದು ಅಂತ ಬಗ್ಗೆ ಒಂದು ಆರ್ಟಿಕಲ್ ಇಲ್ಲದಿರ್ಬೋದು, ಬಟ್ ಪ್ರತಿದಿನ ಮುರಳಿ ಸರಿದ ಒಂದು ಲೇಖನ ಅಥವಾ ಒಂದು ಫೋಟೋ ಪೇಪರ್ಲಿ ಇದ್ದೇ ಇರ್ತದೆ. ಅಷ್ಟು
ಅಷ್ಟು ಒಂದು ಅವಿರತವಾದ ಒಂದು ಶ್ರಮಪಟ್ಟು, ಎಷ್ಟೇ ಅವರ ಟೈಮ್ ಇದಿರಲಿ, ಬ್ಯುಸಿ ಪ್ರಾಕ್ಟೀಷನರ್, ಅಲ್ಲಿ ಹೋಮ್ ಗಾರ್ಡ್ಸ್, ಅಲ್ಲಿ ಎಲ್ಲದಲ್ಲಿ ಸಮಾಜ ಸೇವೆ ಎಲ್ಲ ಇಲ್ಲದ ಕಡೆ ಇಲ್ಲ ಅವರು. ಅಂಥದ್ರಲ್ಲೂ ಇಂಥೊಂದು ಲೇಖನಗಳನ್ನು ಬರೆದು ಜನಸಾಮಾನ್ಯರಿಗೆ ಮುಟ್ಟುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅದೇ ಅವರು ಮನಸ್ಸು ಮಾಡಿದರೆ ಅವರೇ ಬರೇ ಒಂದು ಡೆಂಟಲ್ ಸೈನ್ಸಿಗೆ ಅವರು ಸೀಮಿತವಾಗಿರ್ಬೋದಿತ್ತು. ಇಲ್ಲ, ಅವ್ರು ಹಾಗೆ ಮಾಡಲಿಲ್ಲ. ಅವರು ಎಲ್ಲ ವಿಷಯಗಳ ಬಗ್ಗೆ ನಾವು ಆ್ಯಕ್ಚುಲಿ ಚಕ್ರಪಾಣಿ ಸರ್ ಹೇಳಿದಾಗೆ ನಾವು ಡಾಕ್ಟರ್ ಅದರಲ್ಲೊಂದು ವೀಕ್, ನಾವು ಟ್ರೀಟ್ಮೆಂಟ್ ಎಲ್ಲ ಮಾಡ್ತೇವೆ, ಬಟ್ ಮಾತನಾಡುವ ವಿಷಯ ಬಂದಾಗ ಅಥವಾ ಜನಸಾಮಾನ್ಯರಿಗೆ ಅದರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುವ ವಿಷಯ ಬಂದಾಗ ನಾವು ಅದರಲ್ಲಿ ತುಂಬ ವೀಕ್. ಅದನ್ನು ನಮ್ಮೆಲ್ಲರ ಸಾರಥ್ಯವನ್ನು ನಮ್ಮೆಲ್ಲರ ಪರವಾಗಿ ಮಂಗಳೂರಿನ ಅಷ್ಟು ಡಾಕ್ಟರ್ಗಳ ಅಷ್ಟು ಸರ್ಜನ್ಗಳ ಪರವಾಗಿ ಎಲ್ಲ ಲೇಖನಗಳನ್ನು ಮುರಳಿ ಸರ್ ಅವರೇ ಬರ್ತಾ ಇದ್ದಾರೆ. ಲಯನ್ಸ್ ಕ್ಲಬ್ ಕುಡ್ಲಾ ಅಧ್ಯಕ್ಷರು ಲಯನ್ ಸೀನಾ ಪೂಜಾರಿ, ಶ್ರೀ ಭಾರತಿ ಕಾಲದ ಕೋಶಾಧಿಕಾರಿ ಉದಯ್ ಶಂಕರ್ ನಿರ್ಪಾಜೆ, ಕುಡ್ಲಾ ಹವ್ಯಕ ಸಭಾದ ಅಧ್ಯಕ್ಷರು ಶ್ರೀಮತಿ ಗೀತಾ ಗಣೇಶ್ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲು ಕೇಳಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕದ ಅಧ್ಯಕ್ಷರು ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್ ಗುರ್ಕಾರ್ನ ವಹಿಸಿದ್ದಾರೆ. ಧನ್ವಂತರಿ ಮಂತ್ರ ಪಠಣದ ಕಾರ್ಯಕ್ರಮ ಶುರುವಾಂಡು. ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದ ಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಲೇಖಕರು ಸಾಹಿತ್ಯ ಪರಿಷತ್ ಕುಡ್ಲ ತಾಲೂಕು ಘಟಕದ ಗೌರವ ಕಾರ್ಯದರ್ಶಿ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರು ಎತ್ಕೊಂದು ಬೂಕದ ಬಗೆಟ್ ಪ್ರಾಸ್ತಾವಿಕ ಪಾತ್ರ ಪಂಡಿರು. ವೈದ್ಯರಿಗೆ ಸಾಮಾಜಿಕ ಬದ್ಧತೆ ಕಳಕಳಿ ಇಲ್ಲದಿದ್ದರೆ ಬಹಳ ಸಾಮಾಜಿಕ ಅಧಪತನಕ್ಕೆ ಕಾರಣ ಆಗ್ತದೆ. ಎರಡು ಕ್ಷೇತ್ರ ವ್ಯಾಪಾರೀಕರಣ ಆಗಬಾರ್ದು ಅಂತ ತಿಳಿದವರು ಹೇಳ್ತಾರೆ. ಒಂದು ಶಿಕ್ಷಣ ಕ್ಷೇತ್ರ, ಇನ್ನೊಂದು ಆರೋಗ್ಯ ಕ್ಷೇತ್ರ. ಈ ಎರಡು ಕ್ಷೇತ್ರ ವ್ಯಾಪಾರೀಕರಣ ಆದರೆ ಬಹುಶಃ ಅದರ ದೊಡ್ಡ ಪರಿಣಾಮ ಅನುಭವಿಸುವುದು ಸಮಾಜ. ನಾವು ಇದನ್ನು ಈಗ ಕಾಣ್ತಾ ಇದ್ದೇವೆ. ವ್ಯಾಪಾರೀಕರಣಗೊಂಡಂತಹ ವ್ಯವಸ್ಥೆನಲ್ಲಿ ಈ ಎರಡು ನಲುಗಿ ಸಿಕ್ಕಿ ಹಾಕಿಕೊಳ್ತಾ ಇದೆ. ಈ ಹಿನ್ನೆಲೆಯಲ್ಲಿ ವೈದ್ಯರಿಗೆ ಮತ್ತು ಶಿಕ್ಷಕರಿಗೆ ವಿಶೇಷವಾದಂಥ ಒಂದು ಹೊಣೆಗಾರಿಕೆ ಇದೆ. ನಾವು ವೈದ್ಯರಾದ ಮೇಲೆ ರೋಗಿಗೆ ಚಿಕಿತ್ಸೆ ನೀಡುವುದು ಅದು ನಮ್ಮ ಕರ್ಮ, ಮಾಡಲೇಬೇಕು. ನಾವು ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡಾಗ ನಾವು ಅದನ್ನು ಮಾಡಲೇಬೇಕಾಗತ್ತೆ. ಆದರೆ ನಮ್ಮ ವೃತ್ತಿಗೆ ಒಂದು ರಾಜಧರ್ಮ ಅಂತ ಇದೆ. ವೃತ್ತಿಯ ರಾಜಧರ್ಮ ಏನಂದರೆ ಬರೀ ರೋಗವನ್ನು ಚಿಕಿತ್ಸೆ ಮಾಡುವುದಲ್ಲ, ರೋಗದ ಬಗ್ಗೆ ಜಾಗೃತಿ ಮೂಡಿಸುವುದು, ಅರಿವು ಮೂಡಿಸುವುದು. ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ವೈದ್ಯನಿಗೂ ಸಹ ವಿಶೇಷವಾದಂಥ ಹೊಣೆಗಾರಿಕೆ ಇದೆ. ಈಗಿನ ಕಾಲಘಟ್ಟದಲ್ಲಿ ನಾವು ಹೇಗೆ ಬದುಕ್ತಾ ಇದ್ದೇವೆ, ಹೇಗೆ ತಿನ್ನುತ್ತಾ ಇದ್ದೇವೆ, ನಮ್ಮ ಜೀವನ ಶೈಲಿ ಹೇಗಿದೆ ಅಂದರೆ ನಮಗೆ ರೋಗ ಇಲ್ಲದವನು ಸಿಗಲಿಕ್ಕೆ ಸಾಧ್ಯವಿಲ್ಲ. ಈ ಹಿನ್ನೆಲೆಯಲ್ಲಿ ನಾವು ರೋಗಗಳ ಜೊತೆ ಬದುಕುವಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. ರಾಮಕೃಷ್ಣ ಬೆಳಾಲು ಸಭೆ ಸ್ಥಾರಿಕೆ ಮಲ್ದೇರು. ಗೌರವ ಕಾರ್ಯದರ್ಶಿ ಗಣೇಶ್ ಪ್ರಸಾದ್ ಜಿ ಸೊಲ್ಮೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ದೇಶದ ಹಿತಚಿಂತನೆ ಎಡ್ಡ ಉದ್ದೇಶಡ್ ಪ್ರವಾದಿ ಮೊಹಮ್ಮದ್, ಸ್ವಾಮಿ ವಿವೇಕಾನಂದ, ಬ್ರಹ್ಮಶ್ರೀ ನಾರಾಯಣ ಗುರು, ಮಹಾತ್ಮ ಗಾಂಧಿ ಬಕ್ಕ ಡಾಕ್ಟರ್ ಅಂಬೇಡ್ಕರ್ ಶಿಕ್ಷಣದ ಬಲ್ಪುಡು ಸಾರ್ವಜನಿಕ ಸೀರ ಸಮಾವೇಶ 17ನೇ ತಾರೀಕು ಶುಕ್ರವಾರ ಬೈಯಾಗ ಪುತ್ತೂರು ಪುರಭವನಡು ನಡಪೆರ ಉಂಡು. ದಕ್ಷಿಣ ಕನ್ನಡ ಜಿಲ್ಲಾ ಜಮಾತೆ ಇಸ್ಲಾಮಿ ಹಿಂದ್ ಮುತಾಲಿಕೆಡ್ ಪುತ್ತೂರು ಪುರಭವನಡು ನಡಪುನ ಈ ಸೀರತ್ ಸಮಾವೇಶಡ್ ಪ್ರವಾದಿ ಮೊಹಮ್ಮದ್, ಸ್ವಾಮಿ ವಿವೇಕಾನಂದ, ಬ್ರಹ್ಮಶ್ರೀ ನಾರಾಯಣ ಗುರು, ಮಹಾತ್ಮ ಗಾಂಧಿ, ಡಾಕ್ಟರ್ ಅಂಬೇಡ್ಕರ್ ರೆನ ಶಿಕ್ಷಣದ ಬೊಲ್ಪುದ ಚಿಂತನೆ ನಡಪೆರುಂಡು. ಶ್ರೀ ಕ್ಷೇತ್ರ ಶ್ರೀಧಾಮ ಮಾಣಿಲದ ಪರಮ ಪೂಜ್ಯ ಶ್ರೀ ಶ್ರೀ ಮೋಹನ್ದಾಸ ಪರಮಹಂಸ ಸ್ವಾಮೀಜಿಲು ಸೀರತ್ ಸಮಾವೇಶನು ಉದಿಪನ ಮಲ್ಪೆರ ಉಲ್ಲೇರು. ಜಮಾತೆ ಇಸ್ಲಾಂ ಹಿಂದದ ಕುಡ್ಲ ಘಟಕದ ಅಧ್ಯಕ್ಷರು ಸಿಎ ಮೊಹಮ್ಮದ್ ಇಜಾಕ್ ಗುರ್ಕಾರ್ ವಹಿಸರು ಉಲ್ಲೇರು. ಪುತ್ತೂರು ಶಾಸಕರು ಅಶೋಕ್ ಕುಮಾರ್ ರೈ, ವಿಧಾನ ಪರಿಷತ್ ಸದಸ್ಯರು ಬಿಕೆ ಹರಿಪ್ರಸಾದ್, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದ ಆಯೋಗದ ಮಾಜಿ ಅಧ್ಯಕ್ಷರು ಡಾಕ್ಟರ್ ಸಿಎಸ್ ದ್ವಾರಕಾನಾಥ್, ಚಿಂತಕರು ಸಾಹಿತಿ ಲಕ್ಷ್ಮೀಶಾ ತೋಳ್ಪಾಡಿ, ಜಮಾತೆ ಇಸ್ಲಾಂ ಹಿಂದದ ರಾಜ್ಯ ಕಾರ್ಯದರ್ಶಿ ಜನಾಬ್ ಮೊಹಮ್ಮದ್ ಕುಂಜಿ, ಪುತ್ತೂರು ಮಾಜಿ ಶಾಸಕರು ಸಂಜೀವ ಮಠಂದೂರು, ಯುವವಾಹಿನಿ ಕೇಂದ್ರೀಯ ಸಮಿತಿ ಮಾಜಿ ಅಧ್ಯಕ್ಷರು ಡಾಕ್ಟರ್ ರಾಜಾರಾಮ್ ಕೆಜಿ,
ಇಂಚಿತಿ ಪ್ರಮುಖರು ಮಲ್ಲಬಿನಿರಾದ ಸಮಾವೇಶಡು ಪಾಲ್ಪಡೆಯರು ಉಲ್ಲೇರ್ಪಣದು ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಲ ಘಟಕದಗಳು ಪ್ರಕಟಣೆಡು ತೆರಿಪಾದರು. ಸುದ್ದಿಗೊಂಚಲಿಗೆ ಸ್ವಾಗತ. ಕುಂಪಳ ಶ್ರೀ ದುರ್ಗಾ ಪರಮೇಶ್ವರ ದೇವಸ್ಥಾನಡು ನಡತೊಂದು ಪುನಃ ನೊತ್ತೆನ್ಮ ದಿನದ ಸಂಧ್ಯಾ ಭಜನೆ ಐತಾರ ಬಯ್ಯಗ್ ಆಜನೇ ದಿನಕ್ಕೆ ದುಂಬರಿಂಡು. ಕುಂಪಲ ಶ್ರೀ ದುರ್ಗಾ ಪರಮೇಶ್ವರ ದೇವಸ್ಥಾನಡು ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ದುಂಬತ್ತಾದ ನೂತೆನ್ಮ ದಿನಕ್ಲೆದ ಹರಿನಾಮ ಸಂಧ್ಯಾ ಭಜನೆನ ಅಡನೆ ಮಂದಿದೇರು. ಪ್ರತಿನಿತ್ಯ ಮಲ್ಲಬಿಂಡರ್ನಕ್ಲು ತುಡರ್ ಬೆಳಗಾದ ಸಂಧ್ಯಾ ಭಜನೆಗೆ ಚಾಲನೆ ಕೊರ್ಪೇರು. ಐತಾರ ಬಯ್ಯ ಆಜನೆ ದಿನದ ಸಂಧ್ಯಾ ಭಜನೆಗೆ ಅನಿಕಾ ನಾಗೇಶ್, ಪ್ರೇಮ ದಾಮೋದರ್, ಸೌಮ್ಯ ಜಿತೇಂದ್ರ, ಚೈತ್ರಾ ರಾಜೇಶ್, ವಿಜಯ ಗಣೇಶ್, ವಿನಯ ರಾಜೇಶ್, ಅಶ್ವಿನಿ ಮನೋಜ್, ಜಯಶ್ರೀ ನಾಗರಾಜ್, ನಾಗವೇಣಿ ರವೀಂದ್ರನಾಥ್, ನವೀನ್, ಶಿಲ್ಪಾ, ಸುಜಾತ, ಹರ್ಷರಾಜ್ ದಂಪತಿಲು ತುಡರ್ ಬೆಳಗಾದ ಚಾಲನೆ ಕೊರಿಯರು. Thank you.
ಸುದ್ದಿಗೊಂಚಲಿಗೆ ಸ್ವಾಗತ. ಧ್ವನಿ ಬಕ್ಕ ಬೆಳಕು ವ್ಯವಸ್ಥೆಯನ್ನು ಒದಗಾವನ ಕೊಲ್ಲೆಡ ಪುಗರ್ತ ಪಡೆಯಿನ ಗಣೇಶ್ ಕೊಲ್ಲೆ ಮಾಲಕತ್ವದ SGK ಸೌಂಡ್ಸ್ ಅಂಡ್ ಲೈಟ್ಸ್ಡ್ ಲಕ್ಷ್ಮೀ ಪೂಜೆ ಅಂಗಡಿ ಪೂಜೆದ ಸಂಭ್ರಮನ ಐತಾರ ಕಾಂಡೆ ನಡಪಾಯಿರು. ಧ್ವನಿ ಬೊಕ್ಕ ಬೊಲ್ಪು ಒದಗಾವನ ಪುಗರ್ತದ ಸಂಸ್ಥೆ ಕೊಲ್ಯ ಕಣ್ಣೀರ್ ತೋಟದ SGK ಸೌಂಡ್ಸ್ ಬೊಕ್ಕ ಲೈಟ್ಸ್ ಸಂಸ್ಥೆಡ್ ಲಕ್ಷ್ಮೀ ಪೂಜೆ ಅಂಗಡಿ ಪೂಜೆದ ಸಂಭ್ರಮನ ಐತಾರ ಕಾಂಡೆ ನಡಪಾಯಿರು. आज्यो बार महानिवेदन स्वाहा भूत स्वाहा निर्मा स्वाहा निर्मा स्वाहा पूर्व स्वाहा प्रजापते नमः मूलदेवतांपाद्य गुरुभ्यो स्वाहा गणपते स्वाहा पंकजनाय स्वाहा ओम दीवाय स्वाहा वायुन्याय स्वाहा नंदाय स्वाहा भगवत्याय स्वाहा कामरूपिणे स्वाहा उग्राय स्वाहा सत्याय स्वाहा तेजोमती स्वाहा विघ्नाश्री स्वाहा योगवीरत्वान् सर्वणप्रविदानध्यानी जगन्नाथाय महागणपते मद्विद्यावाहिषे एकदन्ताध्याकरन्दाय ओम ओम ह्रीं ह्रीं क्लीं क्रों गणपते सर्वजनयमानाय स्वाहा स्वाहा ಮಹಾಗಣದೇವರ ಆಶೀರ್ವಾದ
ಗಣಹೋಮಾದಿ ವೈದಿಕ ವಿಧಿಗಳೇ ನಡಪಾದು ಅವಿರ್ದು ಬೊಕ್ಕ ಬೆನ್ಪುನ ಸೊತ್ತಲೆಗು ಪೂಜೆ ನಡಪಾದು ಲಕ್ಷ್ಮೀ ಪೂಜೆ ನಡಪಾಯಿರು. रक्षां धारयामि राजाधिराजां यासा पद्मासंस्थां नीपलकटितरीवत्वराजाक्षी गम्भीरावर्तनाभस्करनदा शुभ्रस्तोत्तरीय लक्ष्मीर्दिव्यैर्गजेन्द्रैः सर्वमङ्गलमाङ्गल्ये शरण्ये त्र्यम्बके गौरी आवाष्यं तेजः आरोग्यं देहि मे परमेश्वरी महारथीरपादर्गति गोविन्दाय गोविन्दा SGK ಸೌಂಡ್ಸ್ ಬೊಕ್ಕ ಲೈಟ್ಸ್ ದ ಮಾಲಕರು ಗಣೇಶ್ ಕೊಲ್ಯ ಬೊಕ್ಕ ಇಲ್ಲದಕ್ಲು ಮುತಾಲ್ಕೆಡಿತ್ತಿನ ಈ ಲಿಸ್ಟ್ ಪರಿಸರದ ಪ್ರಮುಖರು ಇಷ್ಟ ಮಿತ್ರರು ಪಾಲ್ಪಡೆದಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ತಲಪಾಡಿ ದೇವಿಪುರ ಶ್ರೀ ದುರ್ಗಾ ಪರಮೇಶ್ವರಿ ಸೇವಾ ಸಂಘ ಯುವಕ ಮಂಡಲದ ಅಮೃತ ಮಹೋತ್ಸವದ ಸರಣಿ ಕಾರ್ಯಕ್ರಮವಾದ ಅಸೈಗೋಳಿ ಅಭಯ ಆಶ್ರಮಡ್ ಸೇವಾ ಪ್ರಕಲ್ಪ ಕಾರ್ಯಕ್ರಮನ ಕರಿ ಐತಾರ ನಡಪಾಯರು. ತಲಪಾಡಿ ದೇವಿಪುರ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಕೈತಳ್ಳು ದೇವಸ್ಥಾನದ ಕಾರ್ಯಚಟುವಟಿಕೆಗಳಿಗೆ ಪೂರಕವಾದ ಪುಟ್ಟಪಡೆಯಿನ ಶ್ರೀ ದುರ್ಗಾ ಪರಮೇಶ್ವರಿ ಸೇವಾ ಸಂಘ ಯುವಕ ಮಂಡಲ 75ನೇ ವರ್ಷದ ಸಾರ್ಥಕ ಸೇವೆಡು ದುಂಬರಿಯೊಂದುಂಡು. 75ನೇ ವರ್ಷದ ಅಮೃತ ಮಹೋತ್ಸವನು ಬೇತೆ ಬೇತೆ ಧಾರ್ಮಿಕ ಸಾಮಾಜಿಕ ಕ್ರೀಡಾಕೂಟ ಸಾಂಸ್ಕೃತಿಕ ಕಾರ್ಯಕ್ರಮದ ಮೂಲಕ ಸರಣಿ ಕಾರ್ಯಕ್ರಮಡು ಆಚರಿಸಾವೊಂದುಪ್ಪುನ ಶ್ರೀ ದುರ್ಗಾ ಪರಮೇಶ್ವರಿ ಸೇವಾ ಸಂಘ ಯುವಕ ಮಂಡಲದ ಸೇವಾ ಪ್ರಕಲ್ಪ ಕಾರ್ಯಕ್ರಮ ಅಸೇಗೋಡಿ ಅಭಯಾಶ್ರಯಡು ಕರಿ ಐತಾರ ನಡಪಾಯಿರು. ಅಭಯಾಶ್ರಯಗ್ ಫ್ಯಾನ್ಲದ ಕೊಡುಗೆ ಸೇವಾ ಕೊಡುಗೆಯನ್ನು ವಿತರಣೆ ಮಲ್ತದು ಮಧ್ಯಾಹ್ನದ ವನಸಲ್ನ ಆಶ್ರಮ ನಿವಾಸಿಗಳಿಗೂ ವಿತರಣೆ ಮಲ್ತೇರು. ಶ್ರೀ ದುರ್ಗಾ ಪರಮೇಶ್ವರಿ ಸೇವಾ ಸಂಘ ಯುವಕ ಮಂಡಲದ ಅಧ್ಯಕ್ಷರು ರಮೇಶ್ ಆಳ್ವ ತಲಪಾಡಿ ತಂಕ್ಲಿನ ಅಮೃತ ಮಹೋತ್ಸವದ ಬಗ್ಗೆ ತೆರಿಪಾದು ಬೇತೆ ಬೇತೆ ಸರಣಿ ಕಾರ್ಯಕ್ರಮಡು ಸೇವಾ ಪ್ರಕಲ್ಪ ಕಾರ್ಯಕ್ರಮಲ್ನ ನಡಪಾದ ಪಂಡ ತೆರಿಪಾಯಿರು. ಸೈಗೊಳಿದ ಈ ಅಭಯಾಶ್ರಮದ ಮಾತೆರ ಹಿರಿಯಾಕಲ್ನ ಸಮ್ಮುಖದೊಟ್ಟಿಗೆ ಇನಿ ಆಚರಿಸುವುದಿಲ್ಲ. ನಮ್ಮ ಸಂಘದ ಒಟ್ಟಿಗೆ ನಮ್ಮ ಈ ಇದಕ್ಕೆ ಬಾರಿ ಪೊರ್ಲದ ಈ ಅಮೃತ ಮಹೋತ್ಸವ ಸಮಿತಿಲ ಮಂತದ ಆ ಅಮೃತ ಮಹೋತ್ಸವ ಸಮಿತಿದ ಮಾತ ಅಧ್ಯಕ್ಷರು ಅಂಚೆನೆ ಉಪಾಧ್ಯಕ್ಷರು ಅಂಚೆನೆ ಸಮಸ್ತ ಪದಾಧಿಕಾರಿಗಳು ಮಾತೆರಲೊಲ್ಲೇರು ಅಂಚೆನೆ ಸೇವಾ ಸಂಘದ ಪರವಾದ ನಮ್ಮೊಟ್ಟಿಗೆ ಸೇರಿದ ಮಾತೆರ ಪರವಾದ ಶುರುವತ್ತಾದ ಈ ಕಾರ್ಯಗೂ ನಂಗೆ ಅನುಮತಿ ಕೊರ್ನೆಕ್ಕೆ ಈ ಅಭಯಾಶ್ರಮಗೂ ಎಂಕುಲು ತರೆತಗ್ಗ ಒಂದು ಅವಾತ ಕಾರ್ಯಕ್ರಮಗಳೇ ತಲಪಾಡಿ ಕ್ಷೇತ್ರದ ಅಪ್ಪನ ಉಳ್ಳಾಲ್ದಿನ ದಯಟು ಮಂತೊಂದುಲ್ಲ ಅವು ಮಾತ ನಿರ್ವಿಘ್ನವಾದ ನಡಪೋಡಂದ್ರೆ ನಿಖಿಲ್ನ ಆಶೀರ್ವಾದಲ ಬೋಡು ಅಂಚೆನೆ ನಿಖಿಲಿಗೆ ಆಯುರಾರೋಗ್ಯಲ ಕೊರೋಡು ಆ ಉದ್ದೇಶೋಡು ದಯಪಂಡ ಮಾತೆಲ್ನ ದೇವರಿಗೆ ತುಯರು ಆಪುಜಿಗೆ
ಅಂಚ ಅಪ್ಪೆ ಪನ್ಪುನ ಅಂಚನ ಅಮ್ಮೆರೇ ಪನ್ಪುನ ಒಂಜಿ ಸೃಷ್ಟಿಕರ್ತನ ಸೃಷ್ಟಿಡಿ ಜೋಕುಲು ಪನ್ಪುನ ಅಂಚಿನ ಬೈದನಿಗೆ ಆ ರೀತಿದ ಬಾರಿ ಪೊರ್ಲುದ ಆ ವ್ಯವಸ್ಥೆ ಇಡು ಇನಿ ಈ ಈ ಗೋಕುಲೋಡು ಈತ ಜನನು ವ್ಯವಸ್ಥೆ ಮಂದೇರು ಪಂಡ ಅವು ಅಪ್ಪೆನ ದಯಾಪನೋಡು ಏರು ಮಾತ ಈ ಇಂದಕ್ಕೆ ಕಾರ್ಯ ಇಂಚಿ ಚಿತ್ರ ಪುಣ್ಯಾತ್ಮೆರೆಗೆ ಉನ್ಪ ಪಾಡ್ದ ಐನು ದಿನನಿತ್ಯ ಐನು ಪೊರ್ಲುಡು ತೂಪೇರ ಅಕ್ಲೆಗೆ ಎಂಕುಲು ಈ ಭೂಮಿ ಮಿಟ್ಟುದು ಸುರೂತ ಸೊಲ್ಮೇಲೆ ಸಂದ ಒಂದು ದಯಪಂಡ ನಾವು ಸುಲಭದಂದು ಎಂಕ್ಲಿ ಇನಿ ಬರುವ ಒಂಜಿ ದಿನ ಬರುವ ಪೋವ ಅವು ಪ್ರಶ್ನೆ ಬೇತೆ ಅಂಡ ಎಂಕ್ಲೆಗೆಲ್ಲ ಐತೊಟ್ಟಿಗೆ ಪಾಲ್ಪಡೆ ಓಡು ಆಯ್ತ ವ್ಯವಸ್ಥೆಯನ್ನು ತೂಡು ಪನ್ಪುನ ಇರಾದೇಡು ಈ ಅಮೃತ ಮಹೋತ್ಸವದ ಒಟ್ಟಿಗೆ ಅವು ಅಮೃತ ಆದ ಫಲಿಸೋಡು ಪನ್ಪುನ ಗಲಿಗೆಗೋಳದ ಇಂಕ್ಲಿ ಈ ಕಾರ್ಯಕ್ರಮಕ್ಕೆ ಬೈದ ಅಂಚೆನ ಇಂಕ್ಲಿ ಬಾರಿ ಪೊರ್ಲದ ಸಹಕಾರ ಕೊಡ್ತಾರೆ ಬಾರಿ ಪೊರ್ಲದ ಇಂಥ ದೀಪಾವಳಿತ ದಿನ ಸುರು ಇನಿ ಮೀಪಿನ ಪರ್ಬ ಪೊರ್ಲದ ದೀಪ ಉದಿಪನ ಆ ಪೊರ್ಲದ ಮನಸ್ಸಿಲ್ಲಿಡ ಆಂಡು ಪನ್ಪುಣಕ್ಕೆ ನಮ್ಮ ಸಾರ್ಥಕತೆ ಪಡೆಯ ಅಂಚೆನೆ ಇತ್ತೆ ಮುರಣಿ ಎಂಕ್ಲು ಪಣ್ಲೆಕ್ಕನೆ ಒಂಜಿ ಚೂರು ಎಂಕ್ಲೆರ್ದು ಎಲ್ಲಿ ಮಲ್ಲ ತೀರಂದು ದಯಪಣದಂಡ ಒಂದೇ ವ್ಯವಸ್ಥೆ ಇತ್ತು ನಕ್ಲಿ ಎಂಕುಲ್ಲ ದಲ ಹಿಡಿದು ಹೆಚ್ಚಾಗಿಜ್ಜ ಎಂಕುಲ್ ಅಂಚಿನಡೆ ವ್ಯವಸ್ಥೆ ಇತ್ತು ನಕ್ಲಿ. ಅಮೃತ ಮಹೋತ್ಸವ ಸಮಿತಿಯ ಅಧ್ಯಕ್ಷರು ತರಪಾಡಿ ರೈ ಮಹಲ್ದಾರ್ ರಾಮ್ ಮನೋಹರ್ ರೈ, ಉಪಾಧ್ಯಕ್ಷರು ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರ್ ಗುತ್ತು, ಮಾರ್ಗದರ್ಶಕರು ಶ್ರೀನಿವಾಸ್ ನೆಲ್ಲಿತಾಯರು, ಪ್ರಮುಖರು ಜನಾರ್ದನ್ ಶೆಟ್ಟಿ ಸಾಂತ್ಯ, ಮುಂಡಪ್ಪ ರೈ, ರವಿ ಮಂಜನಾಡಿ, ಕಾರ್ಯದರ್ಶಿ ಬಾಲಕೃಷ್ಣ ಬಜಂಗ್ರೆ ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಗೆಡಿದ್ದರು. ಅಭಯಾಶ್ರಯದ ರವಿ ರೈ ಪಚೀರ್ ಶ್ರೀ ದುರ್ಗಾಪರಮೇಶ್ವರಿ ಸೇವಾ ಸಂಘ ಯುವಕ ಮಂಡಲದ ಅಮೃತ ಮಹೋತ್ಸವಗೂ ಶುಭ ಹಾರೈಸಿತು ಸೊಲ್ಮೆ ಸಂದಾಯರು. అయితే ಒಟ್ಟಿಗೆ 4 ಫ್ಯಾನ್ ಈ ಅಭಯಾಶ್ರಮಕ್ಕೆ ಒದಗಾದ ಕೊಡ್ತೀರಿ. ಈ ಸಂಘಗಳು ಈ 75 ವರ್ಷಕ್ಕೆ ದುಂಬು ಈ ಸಂಘ ಉತ್ಪಾದನೆ ಆದ ಈ ಭಾಗಗಳು ಮಸ್ತ್ ದೇವರನ ಧಾರ್ಮಿಕ ಕೆಲಸ ಕಾರ್ಯ ಮಲ್ಪದೊಟ್ಟಿಗೆ ಇನ್ನು ನಮ್ಮ ಅಭಯಾಶ್ರಮ ಬರ್ತದೆ ನನಗೆ ಅನ್ನದಾನ ಸೇವೆ ಮಾಡ್ಕೊಂಡ್ಲೇರಿ ಈ ಸಂಘಟನೆ ಪಂಚಿನ ಅಧ್ಯಕ್ಷರೇ ಪದಾಧಿಕಾರಿಗಳಿಗೆ ಮಾತ್ರಗಳ ನಮ್ಮ ಮೆಂಚಿನ ದೇವರನ ಅನುಗ್ರಹ ಇರ್ತದೆ ನನಾಕ ಮಲ್ಲ ಸೇವೆ ಮಾಡ್ಕೊಂಡ ಭಾಗ್ಯ ಆ ದೇವರು ಒದಗಾದ ಕೊರಡ್ಕೊಳದು ಅಭಯಾಶ್ರಮದ ಪರವಾದ ಹೃತ್ಪೂರ್ವಕವಾದ ಕೃತಜ್ಞತೆ ಪ್ರತ್ಯಕ್ಷವಾದ ಪರೋಕ್ಷವಾದ ಸಹಕಾರ ಮಾಡ್ತಾರೆ ಅಕ್ಲೆ ಮಾತೆರೆಗಳ ಅಭಯಾಶ್ರಮದ ಸಮಿತಿ ವತಿಯಿಂದ ಹೃತ್ಪೂರ್ವಕವಾದ ಕೃತಜ್ಞತೆ ಸಲ್ಲಿಸುವ ಸುದ್ದಿಗೊಂಚಲಿಗೆ ಸ್ವಾಗತ. ಅವಿಕಾ ಪ್ರೊಡಕ್ಷನ್ ಲಾಂಛನಡು ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಚಿತ್ರಕಥೆ ಸಾಹಿತ್ಯ ಸಂಭಾಷಣೆ ತಯಾರಾಯಿನ ಅರ್ಜುನ್ ಕಾಪಿಕಾಡ್ ನಿರ್ದೇಶನದ ರಾಪಟ ತುಳು ಸಿನಿಮಾದ ಟ್ರೇಲರ್ನ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಬಿಗ್ ಸಿನಿಮಾಸ್ಡ್ ಶನಿವಾರ ಬಿಡುಗಡೆ ಮಲ್ತೇರು. ಅವಿಕಾ ಪ್ರೊಡಕ್ಷನ್ಸ್ ಲಾಂಛನಡು ಡಾಕ್ಟರ್ ದೇವದಾಸ್ ಕಾಪಿಕಾಡ್ರನ ಚಿತ್ರಕಥೆ ಸಾಹಿತ್ಯ ಸಂಭಾಷಣೆ ತಯಾರಾಯಿನ ಅರ್ಜುನ್ ಕಾಪಿಕಾಡ್ ನಿರ್ದೇಶನದ ರಾಪಟ ಚಿತ್ರದ ಟ್ರೇಲರ್ ಬಿಡುಗಡೆ ಭಾರತ್ ಮಾಲ್ದ ಬಿಗ್ ಸಿನಿಮಾಸ್ಡ್ ಕರಿ ಶನಿವಾರ ನಡೆದನು. ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಟ್ರೇಲರ್ನು ಬಿಡುಗಡೆ ಮಲ್ದದು ಡಿಸೆಂಬರ್ 1 ತಾರೀಕಿಗೆ ರಾಪಟ ತುಳು ಸಿನಿಮಾ ಕರಾವಳಿ ಜಿಲ್ಲೆಡೋರ್ಮೆ ಬಿಡುಗಡೆ ಆಯರುಂಡು. ರಾಪಟ ಚಿತ್ರ ಇದನೆಂಗನೆ ವಿದೇಶಡ್ ಪ್ರೀಮಿಯರ್ ಶೋ ಮೂಲಕ ದಿಂಜ ಪುಗಡ್ತೆನ್ ಪಡೆದನು. ಸಿನಿಮಾ ತೂಯಿನ ಪ್ರೇಕ್ಷಕರ್ಲ ಮೆಚ್ಚುಗೆಯನ್ನು ವ್ಯಕ್ತಪಡಿಸಾದಿರು. ಮಾತೆರ್ಲ ತೂದು ಚಿತ್ರನ ಯಶಸ್ವಿ ಮಲ್ಪಲೆ ಪಂಡದಕ್ಕೆ ಏನೊಂಡಿರು. ಹಾಸ್ಯದೊಟ್ಟಿಗೂ ಒಂದು ಗಂಭೀರ ಚಿಂತನೆದೊಟ್ಟಿಗೂ ಈ ಸಿನಿಮಾ ನಿರ್ಮಾಣ ಮಾಡಿದ ಮಸ್ತ್ ಜನ ನಿರ್ಮಾಪಕರು ಒಟ್ಟು ಸೇರಿದು ಮಲ್ದಿರಂಜಿನ ಸಿನಿಮಾ ಸುರುಕು ಗಲ್ಫ್ ಕಂಟ್ರೀಸ್ ಪಿದೈವರುಡು ಈ ಸಿನಿಮಾ ಪ್ರದರ್ಶನ ಭಾರಿ ಪ್ರಶಂಸೆ ಜನಕ್ಲೆದ್ದು ತಿಕ್ಕಣಿ ಎಂಕ್ಲು ಎದುರೆದುರು ಕಣ್ಣಾರೆ ಅಕ್ಲ ಒಟ್ಟಿಗೂ ಕೊಲ್ದು ಸಿನಿಮಾ ತೋನಾಗ ಎಂಕ್ಲಿಗೆ ಅಕ್ಲನ ರಿಯಾಕ್ಷನ್ ತೋದು ಎಂಕ್ಲಿಗೆ ಮಸ್ತ್ ಖುಷಿಯಾಗಿ ಬೊಕ್ಕ ಪೂರ ಕಡೆಟ್ಲ ಭಾರಿ ಎಡ್ಡ ರೆಸ್ಪಾನ್ಸ್ ಸಿಗಿದಾನೆ. ಬಹುಶಃ ತುಳು ಚಿತ್ರರಂಗದ ಇತಿಹಾಸಡು ಒಂಜಿ ಊರುಡು 14 ಶೋ ಪ್ರೀಮಿಯರ್ ಶೋ ದುಬೈಡು 5 ಬೊಕ್ಕ ಮಸ್ಕತ್ ಬಹರೇನ್ ಕತಾರ್ ಇಂಚ ಒಂದೇ ಟಿಕೆಟ್ ಆತ ಪ್ರೀಮಿಯರ್ ಶೋ ಮಾಡ್ಕೊಣ ಎಲ್ಲಿಯ ವಿಷಯ ನೆಕ್ ಮಾತಾ ತುಳುವರ್ನ ಪ್ರೋತ್ಸಾಹ ಆಶೀರ್ವಾದ ತಿಕ್ಕನೇರು ಅವರ ಈ ಕಾರ್ಯಕ್ರಮ ಈ ಇಂಚಿನ ಪ್ರೀಮಿಯರ್ ಶೋ ನಿಂಕ್ಲೆ ಮಲ್ಪೆರಾಂಡ್ ರಾಪಟ ಅರ್ಜುನ್ ಕಾಪಿಕಾಡ್ ನಿರ್ದೇಶನದ ಒಂದು 2ನೇ ಸಿನಿಮಾ ಒಂದು ವಿಭಿನ್ನ ರೀತಿಯಲ್ಲಿ ಕೊರಡು ಬಂದು ಮಸ್ತ್ ಪ್ರಯತ್ನ ಮಾಡಿದ ಇನ್ನಿತ ಈ ಟೀಸರ್ ಕಾರ್ಯಕ್ರಮಕ್ಕೂ ಮಸ್ತ್ ಜನ ತುಳು ಚಿತ್ರರಂಗದ ದಿಗ್ಗಜರು ಮಾತಾ ಬೈದರು ಇಂಕ್ಲೀನಿ ನಮ್ಮ ಟೆಕ್ನಿಕಲ್ ಟೀಮ್ ನಮ್ಮೊಟ್ಟಿಗೂ ಬೆಂತಿನಕ್ಲೇನು ಒಂದು ಇನ್ನಿಕ್ಲ ಎದುರು ಕನವಡೊಂದಿಲ್ಲ ಅಂಚ ಸಿನಿಮಾ ರಿಲೀಸ್ ಆಗಿ ತುಳು ಚಿತ್ರರಂಗದ ಪೂರ ಗಣ್ಯರೆಲ್ಲ ಲೆಪಡಾದು ಅಕ್ಲ ಬಾಯಿದು ಎಡ್ಡೆ ಆಶೀರ್ವಾದನು ಬೆತ್ತಲೊಂದು ಈ ಸಿನಿಮಾ ಡಿಸೆಂಬರ್ 1 ತಾರೀಕಿಗೆ ಪೂರ ಗಡಿಟ್ಲ ರಿಲೀಸ್ ಮಲ್ತೊಂದಿಲ್ಲ. ಹಾಸ್ಯ ನಟೆ ಭೋಜರಾಜ್ ವಾಮಂಜೂರ್ಲ ಚಿತ್ರದ ಯಶಸ್ಸಿಗೆ ಮಾತೆರಲ್ಲ ಸಹಕಾರಕ್ಕೇನುಂಡಿರು. ತುಳು ಚಿತ್ರ ಬಂದಾಗ ಪ್ರತಿ ಸರ್ವಧರ್ಮದ ಅಭಿಮಾನಿ ಮಾತೆರ್ಲ ತುಯರನಂಗ ತುಳು ಪಿಚ್ಚ ಅದ್ಭುತವಾದ ಮೂರ್ದು ಬರ್ಕೊಂಡು ನನ್ನಾತ ಕಲಾವಿದರಿಗೆ ಗುಂಡು ದಿನಿಯರೆ ತಂತ್ರಜ್ಞರಿಗೆ ಕ್ಯಾಮರಾಮನ್ ನಕಲಿಗೆ ಹೊಸ ಹೊಸ ಕಲಾವಿದರು ಬರ್ತಾರೆ ಹೊಸ ಹೊಸ
ರೈಟರ್ನಾಗಿ ಬರ್ತೀರಿ, ಹೊಸ ಹೊಸ ನಿರ್ದೇಶಕನಾಗಿ ಬರ್ತೀರಿ, ಹೊಸ ಹೊಸ ಕಲಾವಿದರು ಬರ್ತೀರಿ. ಅಕ್ಕಳು ಮಾತಾ ವೇದಿಕೆಯಲ್ಲಿ ಹೊಸ ಹೊಸ ಕಲಾವಿದರಿಗೆ ಅವಕಾಶ, ಎಂಕಲಂಜಿನ ಕಲಾವಿದರಿಗೆ ಅವಕಾಶ ತಿಕ್ಕೊಡೋಣ. ಪ್ರತಿ ಒರಿಲ ಸರ್ವಧರ್ಮದ ಅಭಿಮಾನ ದೇವರನ್ನು ಪ್ರತಿ ಒರಿಲ ಪಿಕ್ಚರ್ದು ಆಶೀರ್ವಾದ ಮಾಡ್ತಾರೆ. ರಾಪಟೋಡು ಎಂಕಲು ವಿಚಿತ್ರವಾದ ವಿಭಿನ್ನವಾದ ಬೇತೆ ನಮ್ಮನದ ರಾಪಟೋಡು ರಾವೊಂದಿತ್ತ ಆ ರಾಪಟ ಇಂಚವನ್ನು ನಿಮಗೆ ತೂಲೆ ಬಂಜಾರ ತಿಲಿಕೆದೊಟ್ಟಿಗೆ ಎಡ್ಡೆ ಮೆಸೇಜ್ದೊಟ್ಟಿಗೆ ಪುರದ ಚಿತ್ರ ನಿರ್ದೇಶನ ಮಾಡಿದಿರಿ ನಮ್ಮ ಅರ್ಜುನ್ ಕಾಪಿಕಾಡ್ ಅನ್ನ ನಿರ್ದೇಶನ ಮೂಡಿದ ಚಿತ್ರ ನಿಖಲು ಪ್ರತಿ ಒರಿಲ ತೋದು ಆಶೀರ್ವಾದ ಮಾಡ್ಲಿ. ಚಿತ್ರದ ನಿರ್ದೇಶಕರು ಅರ್ಜುನ್ ಕಾಪಿಕಾಡ್ ಪಾತ್ರರೊಂದು ರಾಪಟ ಹಾಸ್ಯ ಮಿಶ್ರಿತ ಮನೋರಂಜನದ ಸಿನಿಮಾ ಪ್ರೇಕ್ಷಕರ್ನ ಅಭಿರುಚಿಗೂ ಬೋಡಿ ತಿಲಕ ಚಿತ್ರ ಮೂರ್ದು ಬೈದನು. ಸಿನಿಮಾ ಪ್ರೇಕ್ಷಕರಿಗೆ ಇಷ್ಟ ಆಪನ್ ಪನ್ಪಿನ ನಂಬಿಕೆ ಉಂಡು. ಮಾತಾ ತುಳುವೇರು ಚಿತ್ರ ತೋದು ಪ್ರೋತ್ಸಾಹ ಮಲ್ಪೋಡು ಪಣದಕ್ಕೆ ಏನುಂಡೇರು ಮಾತಾ ಬೈದರನಿಗೆ ಮಾತಾಡಿಗಳ ಥ್ಯಾಂಕ್ ಯು ಪಂಪ ಆಯ್ತೊಟ್ಟಿಗೆ ಎಂಕಲ ಸಿನಿಮಾ ನಿರ್ಮಾಣ ಆವಡುಂದಾಂಡ ಎಂಕಲ್ನ ಪ್ರೊಡ್ಯೂಸರ್ಸ್ ಮಾತಾ ಇನ್ನು 10 ಜನ ಪ್ರೊಡ್ಯೂಸರ್ಸ್ಗೆ ಮಸ್ತ್ ಥ್ಯಾಂಕ್ ಯು ಪಂಪ ಯಾಪಂಡ ತುಳು ಸಿನಿಮಾ ಮನ್ಪನೇ ಒಂಜಿ ಸಾಹಸ ಮುಲ್ಪ ಮಸ್ಸನಲ್ಲೇರು ವಿಜಯ್ ಅಂಕಲ್ ಕಿಶನ್ ಅಂಕಲ್ ಪೂರ ಒಲ್ಲೇರು ಪ್ರಕಾಶ್ ಅನ್ನ ಪೂರ ಒಲ್ಲೇರು. ಸೊ ಪ್ರತಿಯೊಂದು ತುಳು ಸಿನಿಮಾನ ಮನ್ಪುನೇ ಒಂಜಿ ಸಾಹಸ. ಆ ಸಾಹಸಗೆ ಮಾತ ಒಟ್ಟು ಸೇರಿದು ಎಂಕಲ ರಾಪಟನ್ನು ನಿರ್ಮಾಣ ಮನ್ಪರ ಎಂಕ್ಲೆಗೆ ಸಹಕಾರ ಮಾಡ್ತೀನಿ ಅನ್ನ 10 ಜನ ಪ್ರೊಡ್ಯೂಸರ್ಸ್ ನಕ್ಲೆಗ್ಲ ಯಾನ್ ಮಸ್ತ್ ಥ್ಯಾಂಕ್ ಯು ಪಂಪ ಆಯ್ತೊಟ್ಟಿಗೆ ಎನ್ನ ಸಿನಿಮಾದ ತಂಡ ಅವಿಕ ಪ್ರೊಡಕ್ಷನ್ಸ್ ತಂಡ ಯಾನ್ ಪ್ರತಿಯೊರೆಲ್ಲ ಬುಧರು ದೆಪ್ಪರ ಪೋಣ ಒಂದು ಮಲ್ಲ ಸಾಲುಂಡು. ಸೊ ಅವಿಕ ಪ್ರೊಡಕ್ಷನ್ಸ್ ಬೇನ ಮಂತಿನ ಪ್ರತಿ ಒರಿಲ ಎಂಕಲೊಂದು ಕಾಪಿ ಗಡ್ಡೆ ಇಲ್ಲಿ ಆಫೀಸ್ ಉಂಡು. ಆ ಆಫೀಸಿಗೆ ಬರ್ಪಿನ ಮಾತೆರೆಗಳ ಯಾನು ಮಸ್ತ್ ಥ್ಯಾಂಕ್ ಯು ಪಂಪ ಎಂಕಲ ರಾಪಟ ಸಿನಿಮಾ ಆವಡುಂದಾಂಡ ಅಕ್ಕಲು ಮಾತೆರ್ಲ ಪ್ರತಿ ಒರಿಲ ಒಂದೇ ಲಕ್ಕ ಬೆನ್ನಿನೇಟು ಎಂಕ್ಲಿಗೆ ರಾಪಟ ದಂಚಿನ ಒಂದು ಸಿನಿಮಾ ಬಂದ್ಬಾರೆ ಅವಕಾಶ ಉಂಡು. ಸೊ ಅಕ್ಲಿಗೆ ಮಾತೆರೆಗಳ ಥ್ಯಾಂಕ್ ಯು ಪಂಪ ಇತೊಟ್ಟಿಗೆ ನಮ್ಮ ಸಿನಿಮಾಡು ಬೇತೆ ಬೇತೆ ರೀತಿಯ ಅಭಿನಯ ಮಂತಿ ನಂಚಿನ ಎಂಕಲ್ನ ಆಕ್ಟರ್ಸ್ ಬೋಜಾಮ ಬೈದೇರು ಅರವಿಂದ್ ಮಾಮ ಬಹುಶಃ ನಿಕಲ್ ಟೂಡಲೇರು ದೀಪಕ್ ಅನ್ನೆ ರೂಪಕ್ಕ ಪ್ರಕಾಶ್ ಅನ್ನೆ ಅಂಚ ಮಾತ ಆಲ್ ದಿ ಸ್ಟಾರ್ಸ್ ಆಲ್ ದಿ ಆಕ್ಟರ್ಸ್ ಅಕ್ಲೆಗೆ ನಾನು ಥ್ಯಾಂಕ್ ಯು ಪಂಡ ದಯಪಂಡ ಎಂಕ್ಲೆಗೆ ಒಂದು ಸಿನಿಮಾ ಮನ್ಪೊಡುಂದಾಂಡ ಆತ ರಿಸ್ಟ್ರಿಕ್ಷನ್ಸ್ ಉಪ್ಪುಂಡು ಒಂಜಿ 25 ದಿನಟ್ಟು ಮುಗಿಪೋಡು 24 ದಿನಟ್ಟು ಮುಗಿಪೋಡು ಬಂದು. ಸೊ ಐಕ್ ಮಾತ ಐಕ್ಲೆ ಎಂಕ್ಲೆಗೆ ಒಂಜಿ ಕರೆಕ್ಟ್ ಆದ ಎಂಕ್ಲೆಗೆ ಒಂಜಿ ಟೈಮ್ ಹಿಡಿ ಬರ್ತದೆ ಎಂಕ್ಲೆಗೆ ಸಹಕಾರ ಮಾಡ್ತೀನಿ. ನನ್ನ ಮಾತಾ ಆಕ್ಟರ್ಸ್ ನಕ್ಲೆಗೆ ನಾನು ಥ್ಯಾಂಕ್ ಯು ಪಂಟ ಅಂಚೆ ನನ್ನ ಮಾತಾ ಟೆಕ್ನಿಷಿಯನ್ಸ್ಗೆ ನಾನು ಥ್ಯಾಂಕ್ ಯು ಪಂಟ. ಪುಗರ್ತದ ಚಿತ್ರ ನಿರ್ದೇಶಕರು ವಿಜಯ್ ಕುಮಾರ್ ಕೊಡಿಯಲ್ಬೈಲ್, ಕಿಶೋರ್ ಡಿ ಶೆಟ್ಟಿ, ಪ್ರಕಾಶ್ ಪಾಂಡೇಶ್ವರ, ಮುಖೇಶ್ ಹೆಗ್ಡೆ, ಸನಿಲ್ ಗುರು, ಉದ್ಯಮಿ ಸಂಜಯ್ ರಾವ್, ಸಂತೋಷ್ ಸುವರ್ಣ, ರಾಕೇಶ್ ಶೆಟ್ಟಿ, ಆಶಿಕಾ ಸುವರ್ಣ, ಶರ್ಮಿಳಾ ಕಾಪಿಕಾಡ್, ಸಚಿನ್ ಉಪ್ಪಿನಂಗಡಿ, ಕಾವ್ಯ ಅರ್ಜುನ್ ಕಾಪಿಕಾಡ್, ದಿವ್ಯಾ, ಸಂದೀಪ್ ಶೆಟ್ಟಿ, ಪ್ರಕಾಶ್ ತುಮಿನಾಡ್, ದೀಪಕ್ ರೈ ಪಾಣಾಜೆ, ಸುನಿಲ್, ಸಚಿನ್ ಶೆಟ್ಟಿ, ರೂಪಾ ವರ್ಕಾಡಿ, ಅನೂಪ್ ಸಾಗರ್, ಸಂದೀಪ್ ಶೆಟ್ಟಿ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಲಕ್ಷ್ಮೀ ಸುವರ್ಣ ಕಾರ್ಯಕ್ರಮ ನಿರೂಪಣೆ ಮಾಡ್ತಾರೆ. ಮುಖ್ಯದ ಬಂಧುಲೆ ಇಡಗ ಪಸಕೊರಲ ಇನಿತ ಸುದ್ದಿಗೊಂಚಲ ಮುಗಿತೊಂದಿಲ್ಲ. ನಿರಂತರ ಸುದ್ದಿ ವಿಶೇಷತೆಗೆ ಎಪಲಾತು ಒಂದು ಪ್ಲೇ ಪಸಕೊರಲ್ 24/7.